ಹ್ಮ್. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಮಸ್ತೆ. ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಆರೋಗ್ಯ ಅಂತ ಹೇಳುವಂಥದ್ದು ಎಲ್ಲರ ಆಸ್ತಿ. ಆರೋಗ್ಯ ಒಂದಿದ್ರೆ ಸಾಕಪ್ಪ, ಹಣ ಮುಂದೆ ಆದ್ರೂ ಬರುತ್ತೆ ಅನ್ನುವಂತಹ ಜನರು ಈಗ ಹೆಚ್ಚಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆರೋಗ್ಯದ ಬೆಲೆ ಈಗ ಎಲ್ರಿಗೂ ಅರ್ಥ ಆಗಿದೆ. ಆರೋಗ್ಯದ ಬೆಲೆ ಗೊತ್ತಾಗುವಂತಹ ಸಂದರ್ಭದಲ್ಲಿ ಎದುರಾಗುವಂತಹ ಕಾಯಿಲೆಗಳ ಬಗ್ಗೆ ಪರಿಹಾರ ನಮ್ಮ ಜೊತೆ ಇದ್ರೆ ಬಹಳ ಒಳ್ಳೇದಲ್ವಾ? ಇವತ್ತಿನ ಸಂಚಿಕೆಯಲ್ಲಿ ಒಂದು ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ಕಾಯಿಲೆಯ ಹೆಸರು ಚೆನ್ನಾಗಿದೆ, ಕ್ಷಯ ಅನ್ನುವಂಥದ್ದು. ಕ್ಷಯ ಅಂತ ಹೇಳಿದ ತಕ್ಷಣ ಹೆಸರು ಚೆನ್ನಾಗಿದೆ ಅಂತ ನಾವು ಮಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಾಣವನ್ನು ಕೂಡ ಕಿತ್ತು ನಮ್ಮ ಒಂದು ನರಕದ ಹಾದಿಯನ್ನು ತೋರಿಸುವಂತಹ ಒಂದು ರೋಗ ಅಂತ ಹೇಳಿದ್ರೂ ತಪ್ಪಾಗ್ಲಿಕ್ಕಿಲ್ಲ. ಕ್ಷಯ ರೋಗ ಹಾಗೂ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳ ಬಗ್ಗೆ ಇವತ್ತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ತಜ್ಞರಿದ್ದಾರೆ. ಡಾಕ್ಟರ್ ಶರತ್ ಬಾಬು ಎಸ್, ಕ್ಷಯ ರೋಗ ಹಾಗೂ ಎದೆ ರೋಗ ತಜ್ಞರು, ವೆಲ್ನಕ್ ಆಸ್ಪತ್ರೆ ಮಂಗಳೂರು ಕಾರ್ಯದರ್ಶಿ, ಮಂಗಳೂರು ಎದೆ ರೋಗ ಚಿಕಿತ್ಸಾ ತಜ್ಞರ ಒಂದು ವಿಭಾಗದ ಕಾರ್ಯದರ್ಶಿಯಾಗಿ ಕೂಡ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ನಮಸ್ಕಾರ. ಮೊದಲನೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಹಾಗೆ ನಮ್ಮ ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ನಾನು ಹೊಸ ವರ್ಷದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಿಷಯ ಶ್ವಾಸಕೋಶ ಮತ್ತು TB ಅಥವಾ ಕ್ಷಯರೋಗ ಅಂತ ಏನು ಕನ್ನಡದಲ್ಲಿ ಕರಿತೀವಿ, ಈ ವಿಷಯವಾಗಿ ನನಗೆ ಇಲ್ಲಿ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಆಹ್ವಾನ ಮಾಡಿದ್ದಕ್ಕೆ ನಾನು ತುಂಬ ಧನ್ಯವಾದಗಳನ್ನ. ಥ್ಯಾಂಕ್ ಯು ಡಾಕ್ಟರ್. ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ಬಂತು ಅಂತ ಹೇಳಿದ ತಕ್ಷಣ ಇನ್ಯಾವುದಾದ್ರೂ ಹೊಸ ರೋಗ ಬರುತ್ತಾ ಅನ್ನುವಂಥ ಟೆನ್ಷನ್ ಒಂದು ಕಡೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ನಾವು ಬಂದ ನಂತರ ಯೋಚನೆ ಮಾಡೋದು. ಆದರೆ ವೈದ್ಯರಿಗೆ ಅದ್ರ ಬಗ್ಗೆ ಭಯ ಇದ್ದೇ ಇರುತ್ತೆ. ಅವರವರು ಯಾವ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಏನಾದರೂ ಹೊಸ ತಂತ್ರಜ್ಞಾನ ಬಂದು ಅದನ್ನು ರೋಗವನ್ನು ನಿರ್ನಾಮ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡೇ ಮಾಡ್ತಾರೆ. ಈ ಕ್ಷಯ ರೋಗ ಅಂತ ಹೇಳುವಂಥದ್ದು ಇದು ಇವತ್ತಿನ ವಿಷಯ ಅಲ್ಲ, ಇದೊಂದು ಇತಿಹಾಸ. ಕ್ಷಯ ರೋಗ ಯಾಕಾಗಿ ಬರ್ತದೆ? ಕ್ಷಯ ರೋಗ ಅಂತ ಹೇಳಿದ್ರೆ ಏನು? ಈ ಕ್ಷಯ ರೋಗ ಅನ್ನೋದು ಹೆಸರೇ ಸೂಚಿಸುವ ಹಾಗೆ ಒಬ್ಬ ವ್ಯಕ್ತಿಯನ್ನು ಅಥವಾ ಜೀವಿಯನ್ನು ಹಂತ ಹಂತವಾಗಿ ಅವನ್ನ ನಿಶಕ್ತಿಗೊಳಿಸಿ ಅಥವಾ ಅವನ ಒಂದು ದೈಹಿಕವಾಗಿ ಅವನನ್ನು ನಿಶಕ್ತನನ್ನಾಗಿ ಮಾಡುವಂತಹ ಒಂದು ಕಾಯಿಲೆ. ನೀವೇ ಹೇಳಿದ ಹಾಗೆ ಕ್ಷಯರೋಗ ಅನ್ನೋದು ಈಗ ಇತ್ತೀಚೆಗೆ ಕಾಣಿಸ್ಕೊಂಡಂಥ ಕಾಯಿಲೆ ಅಲ್ಲ. ಕ್ಷಯರೋಗ ಒಂದು ಕ್ರಿಮಿಯಿಂದ ಬರುವಂತಹ ಕಾಯಿಲೆ. ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಅನ್ನು MTB ಅಂತ ಒಂದು ಶಾರ್ಟ್ ಫಾರ್ಮಲ್ಲಿ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದರಿಂದ ಬರುವಂತಹ ಒಂದು ಕಾಯಿಲೆ. ಇದು ಸುಮಾರು ಮನುಷ್ಯನಿಗಿಂತ ಮುಂಚೆಯೂ ಕೂಡ ಮನುಷ್ಯನ ಈಗಿನ ಆಧುನಿಕ ಮನುಷ್ಯ ಏನು ಬಿದ್ದಾನೆ ಅದಕ್ಕಿಂತ ಮುಂಚೆ ಕೂಡ ಈ ಕ್ರಿಮಿ ಇತ್ತು. ಅದು ಮನುಷ್ಯನ ದೇಹದೊಳಗೆ ಸೇರಿಕೊಂಡು ಕಾಯಿಲೆ ಉತ್ಪತ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತು. ಸುಮಾರು ಮನುಷ್ಯನ ಇತಿಹಾಸ ನಾವು 10-20 ಸಾವಿರ ವರ್ಷಗಳ ಹಿಂದೆಯಿಂದ ತಗೊಂಡ್ರೆ ಆವಾಗಿನ ಸಮಯದಿಂದನೂ ಕೂಡ ನಮ್ಮ ಕ್ಷಯರೋಗ ನಮ್ಮ ಮಾನವ ಸಂಕುಲಕ್ಕೆ ತೊಂದರೆ ಕೊಡ್ತಾನೆ ಬಂದಿದೆ. ಈ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಅನ್ನುವಂಥದ್ದು ಒಂದು ಬ್ಯಾಕ್ಟೀರಿಯಾ. ಅದು ಯುಬಿಕ್ವಿಟಸ್ ಅಂತ ಹೇಳ್ತಾರೆ. ಅಂದರೆ ಪ್ರಪಂಚದ ಎಲ್ಲ ಕಡೆಗಳಲ್ಲಿ ಎಲ್ಲ ಜಾಗದಲ್ಲಿ ಯಾವುದೇ ಜಾಗದಲ್ಲಿ ಕೂಡ ಇರ್ಬೋದು. ಆದರೆ ಅದು ಮನುಷ್ಯನ ದೇಹಕ್ಕೆ ಸೇರಿದ ಮೇಲೆ ಮಾಡುವಂಥ ಕಾಯಿಲೆಗೆ ನಾವು ಟ್ಯುಬರ್ಕ್ಯುಲೋಸಿಸ್ ಅಥವಾ ಕ್ಷಯರೋಗ ಅಂತ ಹೇಳ್ತೇವೆ. ಸೊ ಒಂದು ವಿಶೇಷತೆ ಏನಪ್ಪ ಕ್ಷಯರೋಗದ್ದು ಅಥವಾ ಈ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಅನ್ನೋದು ಅಂದರೆ ದೇಹದಲ್ಲಿ ಉಗುರು ಮತ್ತು ಕೂದಲು ಬಿಟ್ಟು ಇನ್ನು ಯಾವುದೇ ಅಂಗಕ್ಕೆ ಕೂಡ ಈ ಕ್ಷಯರೋಗ ನಮ್ಮ ಈ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಸೇರ್ಕೋಬೋದು ಮತ್ತು ಕಾಯಿಲೆಯನ್ನು ಕಾಯಿಲೆ ಕೊಡ್ಬೋದು. ಸೊ ಬಟ್ ಆದರೆ ಬಹಳ ಮುಖ್ಯವಾಗಿ ಅಥವಾ ಜಾಸ್ತಿ ಪ್ರತಿಶತ ಮನುಷ್ಯರಲ್ಲಿ ಇದು ಕಾಯಿಲೆ ಮಾಡುವಂಥದ್ದು ಚೆಸ್ಟ್ ಅಥವಾ ಶ್ವಾಸಕೋಶದಲ್ಲಿ
ಸುಮಾರು 75-80% ಟಿ ಬಿ ರೋಗಿಗಳು ಶ್ವಾಸಕೋಶದ ತೊಂದರೆಯಿಂದ ಬಳಲ್ತಾರೆ. ಇನ್ನು ಹ್ಮ್. ಉಳಿದ 10-15 ಅಥವಾ 20% ರೋಗಿಗಳು ಈ ಕಾಯಿಲೆಯು ಬೇರೆ ಬೇರೆ ಅಂಗಗಳಿಗೆ ಆ, ಆ, ತಾಗೋದ್ರಿಂದ ಬಳಲ್ತಾ ಇರ್ತಾರೆ. ಸೊ ಇದು ಓಕೆ. ಕ್ಷಯರೋಗದ ಒಂದು ಸಂಕ್ಷಿಪ್ತ ಮಾಹಿತಿ. ಮಾಹಿತಿ. ಎದೆ ರೋಗದಲ್ಲಿ ಕ್ಷಯ ರೋಗ ಕೂಡ ಒಂದು ಬರುತ್ತೆ ಅನ್ನುವಂಥದ್ದು ನೀವು ಹೇಳಿದ್ರಿ. ಹೌದು. ಈಗ ಕ್ಷಯ ರೋಗ ಆ, ನೀವು ಒಂದು ಬ್ಯಾಕ್ಟೀರಿಯಾದಿಂದ ಹುಟ್ಟುತ್ತೆ ಅಂತ ಹೇಳಿದ್ರೆ ಇದನ್ನ ನಾವು ಹೇಗೆ ಕನ್ಸಿಡರ್ ಮಾಡೋದು? ಸಾಂಕ್ರಾಮಿಕ ರೋಗವಾ? ಇದು ಒಬ್ರಿಂದ ಒಬ್ರಿಗೆ ಹೇಗೆ ಹರಡುತ್ತೆ? ಆ, ಇದು ಲಾಂಗ್ ಜರ್ನಿ ಏನಾದ್ರೂ ಇದೆಯಾ? ಹರಡ್ಕೊಂಡು ತುಂಬಾ ಜನನ ಕೊಲ್ಲುವಂಥದ್ದು ಏನಾದ್ರೂ ಎಸ್. ಇದೆಯಾ? ಕ್ಷಯರೋಗವನ್ನು ಹರಡುವಂತಹ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಅನ್ನುವಂಥ ಒಂದು ಕ್ರಿಮಿ, ಹ್ಮ್. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ವಿಧಾನ ಹ್ಮ್. ಒಂದು ಏರ್ ಬಾರ್ನ್ ಇನ್ಫೆಕ್ಷನ್, ಅಂದರೆ ಗಾಳಿಯಿಂದ ಹರಡುವಂತಹ ವಿಧಾನ. ಓಹೋ. ಸೊ ಇತ್ತೀಚೆಗೆ ನಾವೇನು ಕೋವಿಡ್ ಏನು ನೋಡಿದ್ದೀವಿ, ಕೋವಿಡ್ ವಿಚಾರವಾಗಿ, ಹ್ಮ್. ಸೊ ಒಬ್ಬರಿಂದ ಒಬ್ಬರಿಗೆ ಹರಡುವ ವಿಚಾರದಲ್ಲಿ ಇದು ಕೋವಿಡ್ ರೋಗ ಹೇಗೆ ಹರಡುತ್ತದೋ ಅದೇ ರೀತಿ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಗಾಳಿಯ ತುಂತುರು ಎಂಜಿಲ್ ಹನಿಗಳೇನಿರ್ತವೆ ಅದು ಗಾಳಿಯ ಮೂಲಕ ಹರಡಿ ಅದು ಶ್ವಾಸನಾಳವನ್ನು ಸೇರಿ ಶ್ವಾಸನಾಳದಿಂದ ಶ್ವಾಸಕೋಶಕ್ಕೆ ಸೇರಿ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆ ಆಗಿರ್ತದೆ. ಹ್ಮ್. ಸೊ ಅದು ಈಗ ನಮ್ಮ ದೇಶದಲ್ಲಿ ಈ ಕ್ಷಯರೋಗ ಅನ್ನೋದು ಆ, ಆಮ್, ಎಷ್ಟು ಸಾಂಕ್ರಾಮಿಕವಾಗಿ ಹರಡಿದೆ ಅಂದರೆ, ಈ ನಮ್ಮ ದೇಶದಲ್ಲಿ ಎಲ್ಲರಿಗೂ ಕ್ಷಯವನ್ನು ಉತ್ಪತ್ತಿ ಮಾಡುವಂತಹ ಏನು ಈ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಏನಿದೆ, ಇದು ಎಲ್ಲರಿಗೂ ಇನ್ಫೆಕ್ಟ್ ಮಾಡಿರ್ತದೆ, ಅಂದರೆ ಸೋಂಕನ್ನು ಕೊಟ್ಟಿರ್ತದೆ, ಆದರೆ ಎಲ್ಲರಿಗೂ ಕಾಯಿಲೆ ಮಾಡೋದಿಲ್ಲ. ಓಕೆ. ಸೊ ಕ್ಷಯರೋಗದ ವಿಶೇಷತೆಯೇ ಇದು ಏನಂದರೆ ಸೋಂಕು ಬಂದ ಎಲ್ಲ ಮನುಷ್ಯರಿಗೂ ರೋಗ ಬರೋದಿಲ್ಲ. ಯಾವ ಮನುಷ್ಯನಲ್ಲಿ ಅವನ ಒಂದು ಇಮ್ಯುನಿಟಿ ಅಂತ ಹೇಳ್ತಾರೆ, ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತಾರೆ, ಅದರಲ್ಲಿ ಆಗುವ ವ್ಯತ್ಯಾಸಗಳು ಬದಲಾವಣೆಗಳು ಏನಾಗ್ತದೆ, ಅದರಿಂದ ಕ್ಷಯರೋಗದ ಕಾಯಿಲೆಯಾಗಿ ಬರ್ತದೆ. ಏನು ಸೋಂಕಿದ್ದು ಕಾಯಿಲೆ ಆಗ್ತದೆ. ಸೊ ನಾವು ನಮ್ಮ ಭಾರತದಲ್ಲಿ ಕ್ಷಯರೋಗದ ಸೋಂಕು 90-95% ಎಲ್ಲರಿಗೂ ಆಗಿರ್ತದೆ. ಬಟ್ ಕಾಯಿಲೆ ಬರೋದೇನಿದೆ ಅದನ್ನು ನಾವು ತಡೆಗಟ್ಟಬೇಕಾಗಿರ್ತದೆ. ಅದರಿಂದ ನಾವು ಸ್ವಲ್ಪ ಜಾಗೃತೆ ವಹಿಸಬೇಕಾಗಿರ್ತದೆ. ಈ ಕಾಯಿಲೆ ಅಂದರೆ ಮುಖ್ಯವಾಗಿ ನಾನು ಇಲ್ಲಿ ಶ್ವಾಸಕೋಶದ ಕಾಯಿಲೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಟಿ ಬಿ, ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್, ಟಿ ಬಿ ಬೇರೆ ಅಂಗಾಂಗಗಳಿಗೂ ತಲುಪಿ ಅಲ್ಲಿಯೂ ಕೂಡ ತೊಂದರೆ ಕೊಡ್ಬೋದು. ಬಟ್ ಸುಮಾರು 80-85% ರೋಗಿಗಳು ಶ್ವಾಸಕೋಶದ ತೊಂದರೆಯಿಂದ ಬಳಲೋದ್ರಿಂದ ಟಿ ಬಿ ಅನ್ನೋದು ಶ್ವಾಸಕೋಶಕ್ಕೆ ತೊಂದರೆ ಕೊಡುವ ಒಂದು ಅನ್ವರ್ತಕ ಕಾಯಿಲೆಯಾಗಿ ಸೇರಿಕೊಂಡಿದೆ. ಓಕೆ. ಸೊ ಇದರ ಲಾಂಗ್ ಜರ್ನಿ ಅಂದರೆ ಲಾಂಗ್ ಜರ್ನಿ ಅಂದರೆ ಇದು ಸೋಂಕು ತಾಗಿದ ಅದೇ ಎಲ್ಲ ಸೋಂಕು ಬಂದವರಿಗೂ ಕೂಡ ನಾವು ಕಾಯಿಲೆ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಸೋಂಕು ಒಳಗೆ ಸೇರಿಕೊಂಡು ದೇಹದಲ್ಲಿ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಅಥವಾ ರೋಗ ನಿರೋಧಕ ಶಕ್ತಿಯಲ್ಲಿ ವ್ಯತ್ಯಾಸ ಇದ್ದಾಗ ಮಾತ್ರ ಕಾಯಿಲೆಯಾಗಿ ಪರಿಣಮಿಸ್ತದೆ. ಓಕೆ. ಮತ್ತು ಅದರ ರೋಗ ಲಕ್ಷಣಗಳು ಬಂದ್ಬಿಟ್ಟು ಶ್ವಾಸಕೋಶಕ್ಕೆ ಟಿ ಬಿಯ ಅಥವಾ ಕ್ಷಯರೋಗದ ಸೋಂಕು ತಗಲಿ ಅದು ಕಾಯಿಲೆಯಾಗಿ ಮಾರ್ಪಾಡಾಗುವಾಗ ಏನು ತೊಂದರೆಗಳು ಅಥವಾ ಏನು ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂದರೆ, ಮುಖ್ಯವಾಗಿ ಕೆಮ್ಮು, ಅದರಲ್ಲಿ ಕಫ ಬರುವಂಥ ಕೆಮ್ಮು. ಇನಿಷಿಯಲಿ ಮೊದಲ ಹಂತದಲ್ಲಿ ಅದು ಕಫ ಬರೋದಿಲ್ಲ. ಸೊ ಒಣ ಕೆಮ್ಮು ಅಂತ ಹೇಳ್ತಾರೆ. ಕೆಮ್ಮು 15 ದಿನಕ್ಕಿಂತ ಜಾಸ್ತಿ. ಯಾಕಂದರೆ ಈ ಟ್ಯುಬರ್ಕ್ಯುಲೋಸಿಸ್ ನ ಉತ್ಪತ್ತಿ ಮಾಡುವಂಥ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಏನಿದೆ, ಇದು ಈ ಕ್ರಿಮಿ ಸಾಮಾನ್ಯವಾಗಿ ಯಾವುದೇ ಆ್ಯಂಟಿಬಯೋಟಿಕ್ಗೆ 1-2 ದಿನಗಳಲ್ಲಿ ಅಥವಾ ವಾರ 10 ದಿನಗಳ ಚಿಕಿತ್ಸೆಯಿಂದ ವಾಸಿಯಾಗೋದಿಲ್ಲ. ಸೊ ನಮಗೀಗ ಏನಾಗ್ತದೆ, ಸಾಮಾನ್ಯವಾಗಿ ಕೆಮ್ಮು ಬಂತು ಅಂದುಬಿಟ್ರೆ ವೈದ್ಯರ ಹತ್ರ ಅಥವಾ ಓವರ್ ದ ಕೌಂಟರ್ ಮೆಡಿಕಲ್ ಇದಕ್ಕೆ ಔಷಧಾಲಯಗಳಿಗೆ ಹೋಗ್ಬಿಟ್ಟು ಓವರ್ ದ ಕೌಂಟರ್ ಔಷಧಿಗಳನ್ನ ತೊಗೊಂಡು ಆ್ಯಂಟಿಬಯೋಟಿಕ್, ಅಮಾಕ್ಸಿಲಿನ್ ಯಾವುದೋ ಒಂದು ತೊಗೊಂಡ್ಬಿಟ್ಟು ಒಂದು 3 ದಿನ 5 ದಿನ ಕೋರ್ಸ್ ಮಾಡುವಂಥ ವಿದ್ಯೆ ಇರೋರು ಅಥವಾ ಹಿಂದಿನ ಎಕ್ಸ್ಪೀರಿಯನ್ಸಿಂದ ಆ ರೀತಿ ಮಾಡೋರು ಇರ್ತಾರೆ. ಸೊ ಆ ಚಿಕಿತ್ಸೆಯನ್ನು ಸ್ವತಃ ಮಾಡಿಕೊಳ್ಳೋ ಚಿಕಿತ್ಸೆ ಇರ್ಬೋದು, ಅಥವಾ ಯಾವುದೋ ವೈದ್ಯರು ಒಂದು ವಾರದ ನಿಮಗೆ ಕೆಮ್ಮು ಅಂತ ಕೊಡುವಂಥ ಆ್ಯಂಟಿಬಯೋಟಿಕ್ ಚಿಕಿತ್ಸೆಗೆ ಅದು ತಕ್ಷಣ ಸ್ಪಂದಿಸೋದಿಲ್ಲ. ಸೊ ಹಾಗಾಗಿ ಈ 15 ದಿನಕ್ಕೆ ಅಂತ ಒಂದು ಕಟ್ ಆಫ್ ಇಟ್ಟಿದ್ದಾರೆ. ಸೊ ಅದಕ್ಕಿಂತ ಜಾಸ್ತಿ ದಿನಗಳವರೆಗೆ ಒಂದು ಕೆಮ್ಮು ಕಾಣಿಸ್ಕೊಂತು ಒಬ್ಬ ಮನುಷ್ಯನಲ್ಲಿ, ಅಥವಾ ಅವನಲ್ಲಿ ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್, ಅಂದರೆ ಯಾವುದೇ ಕಾರಣ ಇಲ್ದಲೇ ಅವನ ದೇಹದ ತೂಕ ಕಡಿಮೆ ಆಗ್ತಿದೆ, ಈ ರೀತಿಯಾದ ಲಕ್ಷಣಗಳು. ಮತ್ತು ಎದೆನೋವು ಬರಬಹುದು, ಕೆಲವರಲ್ಲಿ ಎದೆನೋವಿನ ಲಕ್ಷಣಗಳು ಕಾಣಿಸ್ಕೋಬೋದು. ಮತ್ತು ಜ್ವರ,
ಜ್ವರ ಇವ ನಮಗೆ ಸಾಮಾನ್ಯವಾಗಿ ಗೊತ್ತಿರೋ ಜ್ವರಗಳು ಅಥವಾ ಸೋಂಕಿನಿಂದ ಬರೋ ಜ್ವರಗಳು 3 ರಿಂದ 5 ದಿನ 7 ದಿನ ಕಾರಣ ಗೊತ್ತಾದಾಗ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಡಿಮೆ ಆಗ್ತದೆ. ಬಟ್ ಕ್ಷಯರೋಗದ ಲಕ್ಷಣವಾದ ಜ್ವರ 15 ದಿನದಲ್ಲಿ ಯೂಶಲಿ ಅದು ಸಾಮಾನ್ಯವಾಗಿ ಕಡಿಮೆ ಆಗೋದಿಲ್ಲ. ಅದು ಮತ್ತು ಆ ಜ್ವರ ವಿಶೇಷ ಲಕ್ಷಣ ಅಂದರೆ ಅದು ತುಂಬ ಜೋರು ನಮ್ಮ ಮಲೇರಿಯಾ ಜ್ವರ ಬಂದ ಹಾಗೆ ಮೈ ಸುಡುವಷ್ಟು, ಚಳಿ ಬರುವಷ್ಟು, ನಡುಕ ಬರುವಷ್ಟು ಜೋರಾಗಿ ಜ್ವರ ಬರೋದಿಲ್ಲ. ಸೊ ಓಕೆ. ಅದು 15 ದಿನ 20 ದಿನ ಹೀಗೆ ಸ್ವಲ್ಪ ಸಾಯಂಕಾಲದ ಸಮಯ ರಾತ್ರಿ ಸಮಯ ಸ್ವಲ್ಪ ಮೈ ಬೆಚ್ಚಗಾಗೋದು. ಸೊ ಇದೆಲ್ಲ ಕಾರಣಗಳಿಂದ ಆಮೇಲೆ ಕೆಮ್ಮು ಸಹ ಅವರಿಗೆ ದೇಹವನ್ನು ಅಂದರೆ ತುಂಬ ಸಾಮಾಜಿಕವಾಗಿ ಕಾಣಿಸುವಂಥ ಕೆಮ್ಮಾಗಿರೋದಿಲ್ಲ. ಒಂದು ಸಾಮಾನ್ಯವಾದ ಕೆಮ್ಮು ಥರ ಇರ್ತದೆ. ಸೊ ಇದೊಂದು ಈ ರೀತಿಯ ಒಂದು ಸಾಮಾನ್ಯ ಲಕ್ಷಣಗಳಿರೋದ್ರಿಂದ ಈ ಟಿ ಬಿ ಅಥವಾ ಕ್ಷಯರೋಗ ಏನಿದೆ ಇದು ತುಂಬ ಜನರಲ್ಲಿ ನೆಗ್ಲೆಕ್ಟಿಗೆ ಒಳಗಾಗ್ತದೆ. ಅಂದರೆ ತಾತ್ಸಾರ ಮಾಡ್ತಾರೆ. ಈ ಲಕ್ಷಣಗಳನ್ನು ತಾತ್ಸಾರ ಮಾಡಿ ತುಂಬ 15 ದಿನ ನಾವು ಇಲ್ಲಿವರೆಗೆ ನೋಡಿರೋ ನನ್ನ ಅನುಭವದಲ್ಲಿ ಇಲ್ಲಿವರೆಗೆ ನೋಡಿರೋ ತುಂಬ ಜನಗಳು ಅವರ ಕಾಯಿಲೆಯ 1ನೇ ತಿಂಗಳು 1.5 ತಿಂಗಳು ಆ ಸಮಯದಲ್ಲಿ ಅವರ ಪತ್ತೆ ಆಗ್ತಾ ಇರ್ತದೆ. ಸೊ ಇಲ್ಲಿ ಆ ಸಮಯಕ್ಕೆ ಬರೋ ಹೊತ್ತಿಗೆ ರೋಗಿಯ ದೇಹದಲ್ಲಿ ಕ್ಷಯರೋಗ ಆದಷ್ಟು ಬದಲಾವಣೆಗಳು ಅಥವಾ ಏನು ತೊಂದರೆಗಳನ್ನ ಮಾಡಿ ಆಗಿರ್ತದೆ. ಸೊ ನಮಗೆ ಈ ಕಾರ್ಯಕ್ರಮದ ಮುಖಾಂತರ ಜನಗಳು ತಿಳ್ಕೊಬೇಕಾಗಿರುವಂಥದ್ದು ಏನಂದರೆ ಈ ಈ ಈಗ ನಾನು ಏನು ಹೇಳಿದೆ ಲಕ್ಷಣಗಳು ಕೆಮ್ಮಿರ್ಬೋದು, ಎದೆನೋವು, ಕಾರಣ ಇಲ್ಲದೆ ತೂಕ ಇಳಿಯುವಂಥದ್ದು, ಜ್ವರ, ಈ ಲಕ್ಷಣಗಳು ಆದಷ್ಟು ಬೇಗ ಬಂದಲ್ಲಿ 15 ದಿನಕ್ಕಿಂತ ಜಾಸ್ತಿ ಬಂತು ಅಂದರೆ ತಕ್ಷಣ ತೋರಿಸ್ಕೊಂಡು ಅವರ ಮನಸ್ಸಿನಲ್ಲಿ ಕ್ಷಯ ಅನ್ನೋದು ಒಂದು ಕಾಯಿಲೆ, ಅದು ಒಂದಿದೆ, ಅದರ ಬಗ್ಗೆ ನಾವು ಚೆಕ್ ಮಾಡಿಸ್ಕೋಬೇಕು ಅನ್ನೋದನ್ನು ತಾವಾಗಿನೇ ಮಾಡಿಸ್ಕೊಳ್ಳುವಂಥ ಇದು ಚೆಕ್ ಮಾಡಿಸೋ ಡಾಕ್ಟರ್ ಬಳಿ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ನಾವು ಬೇಗ ಪತ್ತೆ ಹಚ್ಚಿ ಬೇಗ ಚಿಕಿತ್ಸೆಯನ್ನು ಶುರು ಮಾಡ್ಬೋದಾಗಿದೆ. ಸೊ ನೀವು ಮಾತಾಡುವಾಗ ಸುಮಾರು ವಿಚಾರ ಮಾತಾಡಿದ್ರಿ. ಅದರಲ್ಲಿ ಗೊತ್ತಾಗುವಂಥದ್ದು ಕೆಲವೊಂದು ಪದಗಳು ಈ ಕೋವಿಡ್ ಸಂದರ್ಭದಲ್ಲಿ ನಾವು ಕೇಳಿದಂತಹ ಅದೇ ಪದಗಳು. ಆರೋಗ್ಯ ಅಥವಾ ಏನೋ ಎಕ್ಸ್ಪ್ಲನೇಷನ್ ಕೇಳದ ಸಂದರ್ಭದಲ್ಲಿ ಕೋವಿಡ್ ಟೈಮಲ್ಲಿ ಕೇಳುವಾಗೆ ಮಾಡಿತು ಮಾಧ್ಯಮ ಕೂಡ. ರೋಗ ನಿರೋಧಕ ಶಕ್ತಿ ಅಂತ ಹೇಳಿದ್ರಿ, ಅಥವಾ ಗಾಳಿಯ ಮುಖಾಂತರ ಸ್ಪ್ರೆಡ್ ಆಗೋದು ಅಂತ ಹೇಳಿದ್ರಿ. ನನಗೆ ಒಂದು ಪ್ರಶ್ನೆ, ಕ್ಷಯ ಹಾಗೂ ಕೋವಿಡ್ಗೆ ಹಾಗಾದ್ರೆ ಡಿಫ್ರೆನ್ಸ್ ಏನು ಅನ್ನೋದು? ಮೇಡಮ್, ಈಗ ಈ ಮುಂಚೆನೆ ಹೇಳಿದ ಹಾಗೆ ಕೋವಿಡ್ ಅನ್ನೋದು ಒಂದು ವೈರಸ್ನಿಂದ ಹರಡುವಂಥ ಕಾಯಿಲೆ, ಒಂದು ವೈರಸ್ನಿಂದ ಬರುವಂಥ ಕಾಯಿಲೆ. ಕ್ಷಯರೋಗ ಅನ್ನೋದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ಕಾಯಿಲೆ. ಸೊ ಎರಡೂ ರೋಗಗಳು ಉತ್ತುಂಗಕ್ಕೆ ಹೋಗಲಿಕ್ಕೆ ಕಾರಣ ಅಥವಾ ಅದರ ತೀವ್ರತೆ ತುಂಬ ಜಾಸ್ತಿ ಆಗಲಿಕ್ಕೆ ಕಾರಣ ಆ ರೋಗಾಣುಗಳಿಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೇಗೆ ವರ್ತಿಸುತ್ತೆ ಅನ್ನುವ ಆಧಾರದ ಮೇಲೆ. ಸೊ ಅದೊಂದು ಸಾಮಾನ್ಯ ಅಂಶ ಅಂತ ಹೇಳೋದು. ವರ್ತಿಸುವ ವಿಧಾನ ಬೇರೆ, ಬಟ್ ವರ್ತಿಸುವ ಅದು ಕೊನೆಗೆ ಅವರ ಉತ್ತುಂಗಕ್ಕೆ ಅಥವಾ ತೀವ್ರತೆಗೆ ಹೋಗೋದಕ್ಕೆ ಕಾರಣ ಕೇವಲ ವೈರಸ್ ಅಥವಾ ಈ ಬ್ಯಾಕ್ಟೀರಿಯಾ ಅಲ್ಲ, ನಮ್ಮ ರೋಗ ನಿರೋಧಕ ಶಕ್ತಿ ಹೇಗೆ ವರ್ತಿಸುತ್ತೆ ಅನ್ನೋ ಇದರ ಮೇಲೆ. ಸೊ ಎರಡೂ ಕೂಡ ಸಾಮಾನ್ಯವಾಗಿ ಶ್ವಾಸಕೋಶಕ್ಕೆ ತೊಂದರೆ ಕೊಡೋದ್ರಿಂದ ಎರಡರಲ್ಲೂ ಕೂಡ ನಿಮಗೆ ಸಾಮಾನ್ಯ ಲಕ್ಷಣಗಳು, ರೋಗ ಲಕ್ಷಣಗಳು ಕಾಣ್ತವೆ. ಕೆಮ್ಮಿರ್ಬೋದು, ಉಸಿರಾಟದ ತೊಂದರೆ ಇರ್ಬೋದು. ಸೊ ಈ ರೀತಿ. ಬಟ್ ತುಂಬ ಮುಖ್ಯವಾದ ವ್ಯತ್ಯಾಸ ಇವೆರಡರ ನಡುವೆ ಅಂದರೆ, ನಿಮಗೆ ಕೋವಿಡ್ನಿಂದ ಬರುವಂತಹ ಕಾಯಿಲೆಗಳು, ನಾನು ಕ್ಷಯರೋಗದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ, ಸಾಮಾನ್ಯವಾಗಿ ಬರುವಂತಹ ನಮ್ಮ ಕಾಯಿಲೆಗಳು ಬೇರೆ ಬ್ಯಾಕ್ಟೀರಿಯಾದಿಂದ ಇರ್ಬೋದು ಅಥವಾ ಕೋವಿಡ್ ವೈರಸ್ ಇರ್ಬೋದು, ಇನ್ಫ್ಲುಯೆನ್ಸಾ ವೈರಸ್ ಇರ್ಬೋದು, ಇದರಿಂದ ಬರುವಂಥ ಕಾಯಿಲೆಗಳು ಸಾಮಾನ್ಯವಾಗಿ 5 ರಿಂದ 7 ದಿನ 10 ದಿನ 10 ದಿನದೊಳಗೆ ಆ ಎಲ್ಲ ಲಕ್ಷಣಗಳು ಕಡಿಮೆ ಆಗ್ತದೆ. ಬಟ್ ಟಿ ಬಿ ಅಥವಾ ಕ್ಷಯರೋಗದಿಂದ ಬರುವಂಥ ಲಕ್ಷಣಗಳು ಅದಕ್ಕೆ ಯಾವುದು ಸ್ಪೆಸಿಫಿಕ್ ಆದ ಒಂದು ಅದಕ್ಕೆ ಇರುವಂತಹ ಒಂದು ಚಿಕಿತ್ಸೆಯನ್ನು ನಾವು ಪಡೀಲಿಲ್ಲ ಅಂದರೆ ಅದು ಕಡಿಮೆ ಆಗೋದಿಲ್ಲ. ಅದು ಅಲ್ಲಿಂದ ಹಾಗೆಯೇ ಮುಂದುವರಿತಾ ಹೋಗ್ತದೆ. ಅಂದರೆ ಕ್ಷಯರೋಗಕ್ಕೆ ನಮ್ಮ ದೇಹ ಸ್ಪಂದಿಸ್ತಾ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಅಥವಾ ತೊಂದರೆಗಳು ಅಥವಾ ಗಾಯಗಳು ಆಗ್ತಾ ಸೊ ಅದು ಹಾಗೇ ಮುಂದುವರಿತಾ ಹೋಗ್ತದೆ. ಈ ವೈರಸ್ ಇರ್ಬೋದು, ಎಸ್ಪೆಷಲಿ ಕೋವಿಡ್ ವೈರಸ್, ಎಲ್ಲ ಕೋವಿಡ್ ವೈರಸ್ ಕೂಡ ಮತ್ತೆ ನಾನು ಕೋವಿಡ್ನ ವಿಷಯದಲ್ಲಿ ಬಂದಾಗೂ ಕೋವಿಡ್ನಿಂದ ಕೋವಿಡ್ ಸೋಂಕಿತರಾದವರೆಲ್ಲರಿಗೂ ಕೂಡ ಶ್ವಾಸಕೋಶದ ತೊಂದರೆಗಳಾಗೋದಿಲ್ಲ. ಹಾಗೆ ಇದರಲ್ಲೂ ಕೂಡ ಟಿ ಬಿಯ ಸೋಂಕು ಅಥವಾ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಸೋಂಕಾದವರು ಎಲ್ಲರಲ್ಲೂ ಕೂಡ ನಮಗೆ ಶ್ವಾಸಕೋಶದ ತೊಂದರೆ ಆಗೋದಿಲ್ಲ. ಎಸ್, ಕ್ಷಯ ರೋಗ ಅನ್ನುವಂಥದ್ದು ಕ್ಯೂರೇಬಲ್, ಅದನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಕ್ಷಯ ರೋಗ, ಈಗ ನಾವು ಇಲ್ಲಿವರೆಗೆ ನಡೆದ ಡಿಸ್ಕಷನಲ್ಲಿ ಅಥವಾ ನಾವು ಒಂದು ವಿಷಯನ ಕ್ಲಿಯರ್ ಮಾಡ್ಕೋಬೇಕು. ಒಂದು ಕ್ಷಯದ ಸೋಂಕು ಮತ್ತು ಕ್ಷಯದ ಕಾಯಿಲೆ.
ಸೊ ಒಂದು ಮನುಷ್ಯನ ದೇಹದಲ್ಲಿ ಒಮ್ಮೆ ಕ್ಷಯ ಸೋಂಕು ಆಯಿತು ಅಂದರೆ ಅದು ಹ್ಮ್. ಈ ನಮ್ಮ ಭಾರತ ದೇಶದಲ್ಲಿ ಅದು ಕಾಮನ್. ಸೋಂಕು ಅನ್ನುವಂಥದ್ದು ತುಂಬ ಕಾಮನ್. ಅದು ಓಕೆ. ಒಮ್ಮೆ 90ರಿಂದ 95% ಜನಗಳಿಗೆ ಆಲ್ರೆಡಿ ಆಗಿರ್ತದೆ. ಹುಟ್ಟಿದ 1 ವರ್ಷದೊಳಗೆ ಹ್ಮ್. ಕ್ಷಯದ ಸೋಂಕು ತಾಗಿರ್ತದೆ. ಸೊ ಅದನ್ನು ಅದು ಕಾಯಿಲೆಯಾಗಿ ಯಾವಾಗ ಮಾರ್ಪಾಡಾಗ್ತದೆ, ಒಂದು ಬಾಲ್ಯಾವಸ್ಥೆಯಲ್ಲಿ ಕೂಡ, ಬಾಲ್ಯಾವಸ್ಥೆಯಲ್ಲೇ ಒಂದು ಕ್ಷಯ ರೋಗ ಅಥವಾ ಕಾಯಿಲೆಯಾಗಿ ಮಾರ್ಪಾಡಾಗ್ಬೋದು ಸೋಂಕು. ಅಥವಾ ಅದು ಆ ಕ್ರಿಮಿ ದೇಹದ ಶ್ವಾಸಕೋಶದ ಮೂಲೆಯಲ್ಲಿ ಅಥವಾ ನಮ್ಮ ಲಿಂಫ್ ನೋಡ್ ಅಂತ ಹೇಳ್ತಾರೆ, ಗ್ರಂಥಿಗಳು, ನಮ್ಮ ದೇಹದಲ್ಲಿ ಕೆಲವೊಂದು ರೋಗವನ್ನು ಹೊಡೆದೋಡಿಸ್ಲಿಕ್ಕೆ ಇರುವಂಥ ಕೆಲವೊಂದು ಗ್ರಂಥಿಗಳಿದೆ, ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಅಲ್ಲಿ ಡಾರ್ಮೆಂಟ್ ಆಗಿ, ಅಂದರೆ ಯಾವುದೇ ಆ, ಜನನ ಪ್ರಕ್ರಿಯೆ ಅಂದರೆ ಮಲ್ಟಿಪ್ಲೈ ಆಗ್ದಲೆ ಡಾರ್ಮೆಂಟ್ ಸ್ಟೇಟಲ್ಲಿ ಇರ್ತದೆ. ಸೊ ನಮ್ಮ ದೇಹದಲ್ಲಿ ಯಾವಾಗ ರೋಗ ನಿರೋಧಕ ಶಕ್ತಿಯಲ್ಲಿ ವ್ಯತ್ಯಾಸ ಆಗ್ತದೆ, ಅದು ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಹ್ಮ್. ಅಂದರೆ ಅದರ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಆ ಸಂಖ್ಯೆಗಳು ಜಾಸ್ತಿ ಆಗ್ತಿರೋ ಸಂಖ್ಯೆನ ತಡೆಗಟ್ಟಲಿಕ್ಕೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಪ್ರಯತ್ನ ಪಟ್ಟಾಗ ಕಾಯಿಲೆಗಳು ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ನಾವು ಇಲ್ಲಿಗೆ ಗಮನ ಹರಿಸಬೇಕಾಗಿರುವಂಥದ್ದು ಶ್ವಾಸಕೋಶದ ಕಾಯಿಲೆ. ಸೊ ಈ ರೀತಿ ಕಾಯಿಲೆಗಳು ಬಂದಾಗ ಅದಕ್ಕೆ ಕ್ಯೂರ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಆಗ್ತದೆ. ಕಾಯಿಲೆಯನ್ನು ಖಂಡಿತವಾಗ್ಲೂ ಕ್ಯೂರ್ ಮಾಡ್ಬೋದು. ಆದರೆ ಓಕೆ. ಸೋಂಕನ್ನು ನಾವು ದೇಹದಲ್ಲಿ ಟಿ ಬಿಯ ಕ್ರಿಮಿಯೇ ಇಲ್ಲದಂತೆ ಮಾಡುವುದು ಆಗಲಿಕ್ಕಿಲ್ಲ. ಸೊ ಕಾಯಿಲೆ ವಾಸಿ ಮಾಡಲಿಕ್ಕೆ ನಮ್ಮ ನಮ್ಮ ಇದರಲ್ಲಿ ಚಿಕಿತ್ಸಾ ಪದ್ಧತಿಯಲ್ಲಿ ರಿಫ್ಯಾಂಪಿಸಿನ್, ಐಸೋನಿಯಾಸಿಡ್, ಪೈರಸಿನಮೈಡ್ ಮತ್ತು ಎಥಾಂಬುಟಲ್ ಅನ್ನೋ ಒಂದು 4 ವಂಡರ್ ಡ್ರಗ್ಸ್ ಇದೆ. ಸೊ ಇದರ ಈ ಔಷಧಗಳ ಒಂದು ಕಾಂಬಿನೇಷನ್ ಏನಿದೆ, ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಕ್ಷಯರೋಗಿಗೆ ಕೊಟ್ಟರೆ ಅದು ಖಂಡಿತವಾಗಿ ಕ್ಯೂರ್ ಆಗ್ತದೆ. ಬಟ್ ನಾವು ಇದಕ್ಕೂ ಮುಂಚೆ ಒಂದು ವಿಷಯ ಏನು ತಿಳ್ಕೊಬೇಕಂದ್ರೆ, ಇದನ್ನು ಕಂಡುಹಿಡಿಯೋದು ಹೇಗೆ? ಲಕ್ಷಣಗಳ ಆಧಾರದ ಮೇಲೆ ನಾವು ಶ್ವಾಸಕೋಶದ ಕ್ಷಯರೋಗವನ್ನು ನಾವು ಕಂಡುಹಿಡಿಲಿಕ್ಕೆ ಆಗೋದು. ಅಂದರೆ ಅದೇ ಶ್ವಾಸಕೋಶದ ಕ್ಷಯ ಅಂತ ಹೇಳಲಿಕ್ಕೆ ಯಾವ ವೈದ್ಯರಲ್ಲೂ ಆಗೋದಿಲ್ಲ. ಹ್ಮ್. ಅದು ಬೇರೆ ಕಾಯಿಲೆ ಇರ್ಬೋದು, ವೈರಸ್ ಇರ್ಬೋದು, ಅಥವಾ ಬೇರೆ ಯಾವುದೋ ಬ್ಯಾಕ್ಟೀರಿಯಾದಿಂದ ಬಂದಿರೋದು. ಸೊ ಇದಕ್ಕೆ ಆ, ಕಫದ ಮಾದರಿಯನ್ನು ಪರೀಕ್ಷೆ ಮಾಡುವಂತಹ ಒಂದು ವಿಧಾನ ಇದೆ. ಓಕೆ. ಸೊ ನಾವು ಈ ಮುಂಚೆನೇ ಹೇಳಿದಾಗೆ ಒಂದು ಒಂದು ನಾವಿಲ್ಲಿ ಬಹಳಷ್ಟು ಮಂದಿ ರೋಗದಿಂದ ಬಳಲ್ತಿರೋ ಬಹಳಷ್ಟು ಮಂದಿ ಅವರ ಕಾಯಿಲೆಯ 1-1.5 ತಿಂಗಳ ಸಮಯದಲ್ಲಿ ಬಂದಾಗ ಅವರಿಗೆ ಕೆಮ್ಮು ಜಾಸ್ತಿಯಾಗಿ ಕೆಮ್ಮು ಕಫ ಬರುವಂತಹ ಒಂದು ಹಂತದಲ್ಲಿರ್ತಾರೆ. ಸೊ ಈ ಕಫದ ಮಾದರಿಯನ್ನು ಮೈಕ್ರೋಸ್ಕೋಪ್, ಸೂಕ್ಷ್ಮದರ್ಶಕದ ಮೂಲಕ ನೋಡಿ, ಅದಕ್ಕೆ ಸ್ಟೈನಿಂಗ್, ಅದಕ್ಕೆ ನೋಡಿ ಅದರಲ್ಲಿ ಈ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ನ ನಾವು ವೀಕ್ಷಿಸುವ ಮೂಲಕ ಇದರ ಕನ್ಫರ್ಮೇಷನ್ ಮಾಡ್ಬೋದು. ಅಂದರೆ ಓಕೆ. ದೇಹದಲ್ಲಿ ಶ್ವಾಸಕೋಶದಲ್ಲಿ ಸಿಂಪ್ಟಮ್ಸ್ ಇದೆ, ಅಂದರೆ ಅವರಿಗೆ ಕೆಮ್ಮಿರ್ಬೋದು, ತೂಕ ಇಳಿಯುವಂಥದ್ದು, ಇದೆಲ್ಲ ಇರ್ಬೋದು. ಪ್ಲಸ್ ಅದರ ಜೊತೆಗೆ ಕಫದಲ್ಲಿ ಈ ಬ್ಯಾಸಿಲೈ ಕಾಣಿಸ್ತಾ ಇದೆ ಅಥವಾ ಈ ಬ್ಯಾಕ್ಟೀರಿಯಾ ಕಾಣಿಸ್ತಾ ಇದೆ ಅಂತ ಹೇಳೋದ್ರಿಂದ ಅಲ್ಲಿಗೆ ಈ ಒಂದು ಕಾಯಿಲೆಯನ್ನು ಪತ್ತೆ ಹಚ್ಚುವ ಕಾರ್ಯ ಕಂಪ್ಲೀಟ್ ಆಗ್ತದೆ. ಅಂದರೆ ಅದು ಈ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತೇನು ಹೇಳ್ತಾರೆ. ಕಫ ಪರೀಕ್ಷೆಯ ಮಾದರಿಯನ್ನು ಪರೀಕ್ಷಿಸಿ, ಅದರ ಕಫದ ಮಾದರಿಯನ್ನು ಪರೀಕ್ಷಿಸಿ ಅದರಲ್ಲಿ MTBಯನ್ನು ಐಡೆಂಟಿಫೈ ಮಾಡೋದ್ರಿಂದ, ಗುರುತಿಸೋದ್ರಿಂದ ನಮಗೆ 100% ಇದು ಟ್ಯುಬರ್ಕ್ಯುಲೋಸಿಸ್ ಅಥವಾ ಶ್ವಾಸಕೋಶದ ಕ್ಷಯ ರೋಗ ಅನ್ನೋವಂಥ ಒಂದು ಕನ್ಫರ್ಮ್ ಆಗ್ತದೆ. ಓಕೆ. ಅದರ ನಂತರ ನಾವು ಚಿಕಿತ್ಸೆಗೆ ಪೇಷಂಟನ್ನು ಇದು ಮಾಡಬೇಕಾಗ್ತದೆ. ಚಿಕಿತ್ಸೆಯಲ್ಲಿ ಏನೇನಿದೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. 4 ಮುಖ್ಯವಾದ ಔಷಧಿಗಳಿದೆ. ಈ ಔಷಧಿಗಳನ್ನು ನಾವು ಸರಿಯಾಗಿ ಅನುಸರಿಸೋದ್ರಿಂದ ಅದು ಮತ್ತು ಈ ಟ್ರೀಟ್ಮೆಂಟ್ ಕ್ಷಯರೋಗಕ್ಕೆ ಚಿಕಿತ್ಸೆ ಬಂದುಬಿಟ್ಟು ಮುಂಚೆನೇ ಹೇಳಿದಾಗೆ 1-2 ದಿನದಲ್ಲಿ ಅಥವಾ ವಾರದಲ್ಲಿ 10 ದಿನದಲ್ಲಿ ವಾಸಿಯಾಗುವಂಥ ಕಾಯಿಲೆ ಅಲ್ಲ. ಸೊ ಇದಕ್ಕೆ ಮಿನಿಮಮ್ 6 ತಿಂಗಳ ಚಿಕಿತ್ಸೆ ತಗೊಳ್ಬೇಕಾಗ್ತದೆ. 6 ತಿಂಗಳು. 6 ತಿಂಗಳ ಕಾಲ. ಸೊ ಅದಕ್ಕೆ ತುಂಬ ಅನುಸರಣೆ ಇರಬೇಕು. ಅಂದರೆ ವೈದ್ಯರಲ್ಲಿ 6 ತಿಂಗಳಲ್ಲಿ ಒಂದೇ ಸಲ ಮಾತ್ರೆ ತೊಗೊಂಡ್ಬಿಟ್ಟು ಒಂದೇ ಸಲ ಕಿಟ್ ತೊಗೊಂಡು ಹೋಗ್ಬಿಟ್ಟು ಮಾತ್ರೆ ನುಂಗುವಂಥದ್ದು ಹಾಗಾಗಲಿಕ್ಕಿಲ್ಲ. ಸೊ ಪ್ರತಿ ತಿಂಗಳು ತೋರಿಸ್ಕೊಳ್ಳುವಂಥದ್ದು, ಆ ಮಾತ್ರೆಗಳು ತಿನ್ನೋದ್ರಿಂದ ಕೆಲವೊಂದು ಸೈಡ್ ಎಫೆಕ್ಟ್ ಆಗ್ತದೆ, ಅದರ ಬಗ್ಗೆ ಮಾಹಿತಿ ತಗೊಳ್ಳೋದು ವೈದ್ಯರ ಹತ್ರ. ಸೊ ಅದು ಮತ್ತು ಅದರಿಂದ ಕೆಲವೊಂದು ತೊಂದರೆಗಳಾದಾಗ ಹೇಗೆ ಬದಲಾಯಿಸಬೇಕು ಅದನ್ನೆಲ್ಲ ವೈದ್ಯರ ಸಲಹೆ ಮೇರೆಗೆ ತಗೊಳ್ಳುವಂಥದ್ದು ತುಂಬ ಉಪಯುಕ್ತ ಆಗ್ತದೆ. ಮತ್ತು ಈ ಅನುಸರಣೆ ಏನು ಫಾಲೋ ಅಪ್ ಅಂತ ಹೇಳ್ತಾರೆ, ಒಬ್ಬರು ವೈದ್ಯರಲ್ಲಿ ತಜ್ಞ ವೈದ್ಯರಲ್ಲಿ ತೋರಿಸ್ಕೊಂಡು ಫಾಲೋ ಅಪ್ ಮಾಡೋದು ತುಂಬ ಮುಖ್ಯ. ಎಸ್. ಸೊ ಈ ಕ್ಷಯ ರೋಗ ಇದನ್ನ ತಡೆಗಟ್ಟಲಿಕ್ಕೆ ಯಾವುದಾದ್ರೂ ಲಸಿಕೆ ಅಥವಾ ವ್ಯಾಕ್ಸಿನೇಷನ್ ಇಂಥದ್ದೇನಾದ್ರೂ ಬಂದಿದೆಯಾ, ಇದೆಯಾ? ಕ್ಷಯ ರೋಗದ
ಪ್ರಿವೆನ್ಷನ್ ತಡೆಗಟ್ಟಲಿಕ್ಕೆ ಲಸಿಕೆ ಖಂಡಿತವಾಗ್ಲೂ ಇದೆ. ನಾನು ಈ ವಿಷಯಗಳನ್ನೆಲ್ಲ ಹೇಳಬೇಕಾದ್ರೆ ಒಂದು ವಿಷಯ ಹೇಳೋದು ಮರ್ತೋಯ್ತು. ಹ್ಮ್. ಈ ಕ್ಷಯ ರೋಗದ ನಿರ್ಮೂಲನೆ ಮತ್ತು ನಿಯಂತ್ರಣಕ್ಕೆ ನಮ್ಮ ಭಾರತ ಸರ್ಕಾರದ್ದು ಮತ್ತು ಭಾರತ ಸರ್ಕಾರದ ಒಂದು ಪ್ರೋಗ್ರಾಮ್ ಇದೆ. ಹ್ಮ್. ಅದಕ್ಕೆ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತಾರೆ, NTEP. ಹ್ಮ್. ಹ್ಮ್. ರಾಷ್ಟ್ರೀಯ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ಅಂತ. ಓಕೆ. ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗ ನಾನು ಏನು ಹೇಳಿದೆ, ಕಫ ಪರೀಕ್ಷೆ ಮಾದರಿಯನ್ನು ಸಂಗ್ರಹಿಸೋದಿರ್ಬೋದು, ಅವರಿಗೆ ರೋಗಿಗಳಿಗೆ ಔಷಧಿಗಳನ್ನ ವಿತರಣೆ ಮಾಡೋದಿರ್ಬೋದು, ಮತ್ತು ವ್ಯಾಕ್ಸಿನ್ ನೀವು ಈಗ ಕೇಳಿರೋ ಪ್ರಶ್ನೆ ಅಂತೆ ವ್ಯಾಕ್ಸಿನ್ ಕೊಡುವಂಥದ್ದು, TBಯನ್ನು ನಿಯಂತ್ರಣ ಮಾಡುವಂತಹ ವಿಧಾನಗಳಲ್ಲಿ ಅದು ಕೂಡ ನಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತೇನು ಹೇಳ್ತೀವಿ, ಅಂದರೆ ರಾಷ್ಟ್ರೀಯ ಚುಚ್ಚುಮದ್ದು ಕಾರ್ಯಕ್ರಮದಲ್ಲಿ ಅದು ಕೂಡ ಉಂಟು. ಸೊ ಅದಕ್ಕೆ ಆ ವ್ಯಾಕ್ಸಿನ್ ನಾವು ಮಗುವಿಗೆ 9ನೇ ತಿಂಗಳ ಒಳಗಡೆ BCG ವ್ಯಾಕ್ಸಿನ್ ಅಂತ ಹೇಳ್ತೀವಿ, ಬ್ಯಾಸಿಲೈ ಕ್ಯಾಲ್ಮೆಟೆ ಗ್ಯೂರಿನ್ ಅಂತ BCG ವ್ಯಾಕ್ಸಿನ್. ಆಗ ಮಗುವಿನ 9 ತಿಂಗಳಾಗೋದ್ರೊಳಗೆ ಎಡಗೈನ ತೋಳಿಗೆ ಕೊಡ್ತಾರೆ. ಯೂಶಲಿ ಹುಟ್ಟಿದ ತಕ್ಷಣ ಕೊಡ್ತಾರೆ. ಸೊ ಅದನ್ನು ಮ್ಯಾಕ್ಸಿಮಮ್ ಎಲ್ಲಿವರೆಗೆ ಕೊಡ್ಬೋದು ಅಂದರೆ 9 ತಿಂಗಳವರೆಗೆ. ಯಾಕೆ ಅಂದರೆ ಅಲ್ಲಿಂದ ನಂತರ ಮಗುವಿಗೆ ಸ್ವಾಭಾವಿಕವಾಗಿ ಸೋಂಕು ತಗಲಿಬಿಟ್ಟಿರುತ್ತದೆ ಅನ್ನೋ ಒಂದು ಕಾರಣಕ್ಕೆ. ಸೊ ಮತ್ತು ಈ ವ್ಯಾಕ್ಸಿನ್ BCG ವ್ಯಾಕ್ಸಿನ್ ಅನ್ನುವಂಥದ್ದು ಲೈಫ್ ಲಾಂಗ್ ಪ್ರೊಟೆಕ್ಷನ್ ಕೊಡ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅಂದರೆ ಒಮ್ಮೆ ಮಗು ಇದ್ದಾಗ BCG ವ್ಯಾಕ್ಸಿನ್ ಲಸಿಕಾಕರಣ ಮಾಡಿಕೊಂಡ್ರೆ ಅದು ಅವನಿಗೆ ಮಧ್ಯವಯಸ್ಕನಾಗಲಿವರೆಗೆ ಅದು ಪ್ರೊಟೆಕ್ಷನ್ ಕೊಡ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಸಣ್ಣ ಮಕ್ಕಳಲ್ಲಿ ನಾನು ಈಗಾಗಲೇ ಹೇಳಿರೋ ಹಾಗೆ ಈ ಟ್ಯೂಬರ್ಕ್ಯುಲೋಸಿಸ್ ಕ್ಷಯರೋಗ ದೇಹದ ಬೇರೆ ಬೇರೆ ಅಂಗಗಳಿಗೆ ಹರಡೋದಂಥದ್ದೇನಿದೆ. ಅದರಲ್ಲಿ ಸಣ್ಣ ಮಕ್ಕಳಿಗೆ ಸಾಮಾನ್ಯವಾಗಿ ನರಮಂಡಲಕ್ಕೆ ಅಂದರೆ ನ್ಯೂರೋಲಜಿಕಲ್ ಸಿಸ್ಟಮ್ಗೆ ನರ್ವಸ್ ಸಿಸ್ಟಮ್ಗೆ ತೊಂದರೆ ಕೊಡುವಂಥ ಚಾನ್ಸಸ್ ಜಾಸ್ತಿ. ಅದರ ತೀವ್ರತೆಯನ್ನು ಕಡಿಮೆ ಮಾಡ್ತದೆ. ಮತ್ತು ಶ್ವಾಸಕೋಶಕ್ಕೆ ಅಥವಾ ಶ್ವಾಸಕೋಶದ ಇತರ ಅಂಗಗಳಿಗಾದರೆ ಅದರ ತೀವ್ರತೆಯನ್ನು ಕಡಿಮೆ ಮಾಡ್ತದೆ. ಮತ್ತು ಆ ತೀವ್ರತೆಯನ್ನು ಕಡಿಮೆ ಮಾಡಿ ಅವು ಮಕ್ಕಳುಗಳಿಗೆ ರೋಗಕ್ಕೆ ಚಿಕಿತ್ಸೆಗೆ ಬೇಗ ಸ್ಪಂದಿಸುವ ಹಾಗೆ ಮಾಡ್ತದೆ. ಸೊ BCG ವ್ಯಾಕ್ಸಿನ್ ತಗೊಂಡ ಮೇಲೆ ಪೂರ್ತಿಯಾಗಿ TB ಕಾಯಿಲೆ ಬರೋದೇ ಇಲ್ವಾ, ಪೂರ್ತಿ ಟೀನೇಜ್ ಏಜ್ ಏನು ಹೇಳ್ತಾರೆ ಇದು ಮಧ್ಯವಯಸ್ಕರಲ್ಲಿ ಅದರಲ್ಲಿ ಬರೋದೇ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಅದರ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ BCG ವ್ಯಾಕ್ಸಿನ್ ಕೊಟ್ಟಿರ್ತಾರೆ. ನೀವೆಲ್ಲರೂ ಹಾಕ್ಸ್ಕೊಂಡಿದ್ದೇವೆ, ಅದನ್ನು ಹುಟ್ಟಿದ ತಕ್ಷಣ ಹಾಕಿರ್ತಾರೆ. ಎಸ್. ಸೊ ಲಸಿಕೆ ಬಗ್ಗೆ ಕೂಡ ಹೇಳಿದ್ರಿ ಡಾಕ್ಟರ್. ಈಗ ಕ್ಷಯ ನಿರ್ಮೂಲನ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕೂಡ ಹೇಳಿದ್ರಿ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕ್ಷಯ ರೋಗಕ್ಕೆ ತುತ್ತಾಗುವವರ ಸಂಖ್ಯೆ ಕಮ್ಮಿ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ? ನಾವು ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ಏನಿದೆ, ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ, ಇದು ಒಂದು 2-3 ವರ್ಷದಿಂದ ಇದರ ನಾವು ಮರುನಾಮಕರಣ ಆಗಿರೋದು. ಸುಮಾರು 1992ಕ್ಕೂ ಮುಂಚೆ ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮ ಅಂತ ಇತ್ತು. ಆವಾಗ ಅಂದರೆ ನಮ್ಮ ದೇಶದಲ್ಲಿ ಈ ಕ್ಷಯರೋಗಕ್ಕೆ ಸಂಬಂಧಪಟ್ಟ ತಂತ್ರಜ್ಞಾನಗಳು ಇದು ಬದಲಾಗ್ತಾ ಹೋದಂಗೆ ನಾವು ಕ್ಷಯರೋಗಗಳನ್ನು ಗುರುತಿಸುವ ಅಥವಾ ಕ್ಷಯರೋಗಿಗಳನ್ನು ಬೇಗ ಗುರುತಿಸಿ ಅವರಿಗೆ ಬೇಗ ಚಿಕಿತ್ಸೆಯನ್ನು ಕೊಡುವಂತಹ ಒಂದು ಈ ಲಾಜಿಸ್ಟಿಕ್ಸ್ ಏನು ಹೇಳ್ತಾರೆ ಅದು ನಮ್ಮ ದೇಶದಲ್ಲಿ ಡೆವಲಪ್ ಆಗ್ತಾ ಹೋದಂಗೆ ನಾವು ಕ್ಷಯರೋಗಿಗಳನ್ನ ಗುರುತಿಸುವ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಸೊ 1992ರಿಂದ ನಮ್ಮ ಏನು ಕಾರ್ಯಕ್ರಮ ಇದೆ ಅದು ರಿವೈಸ್ ನ್ಯಾಷನಲ್ RNTCP ಅಂತ ಇದಾಯಿತು. ಆ 20 ವರ್ಷಗಳ ಅವಧಿಯಲ್ಲಿ 1992ರಿಂದ 16, 20, 24 ವರ್ಷದ ಅವಧಿಯಲ್ಲಿ ತುಂಬ ಬದಲಾವಣೆಗಳು, ತುಂಬ ತಂತ್ರಜ್ಞಾನಗಳು ಬಂತು. ಸೊ ಈ ಅವಧಿಯಲ್ಲಿ ನಾವು ಕ್ಷಯರೋಗಿಗಳನ್ನು ಗುರುತಿಸುವಂಥ ನಮ್ಮ ಸಾಮರ್ಥ್ಯ ಜಾಸ್ತಿ ಆಗಿರೋದ್ರಿಂದ ಕ್ಷಯರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಾವು ಹೆಚ್ಚು ಗುರುತಿಸಿರೋದ್ರಿಂದ ಹೆಚ್ಚು ಪೇಷಂಟ್ಗಳಿಗೆ, ಹೆಚ್ಚು ರೋಗಿಗಳಿಗೆ ನಮ್ಮ ಕಾರ್ಯಕ್ರಮದ ಅಡಿಯಲ್ಲಿ ಹೆಚ್ಚು ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ಸಂಖ್ಯೆ ಜಾಸ್ತಿ ಆಗ್ತಿರ್ಬೋದು, ಬಟ್ ಆ ಸಂಖ್ಯೆ ಜಾಸ್ತಿ ಆಗಿರೋದಕ್ಕೆ ಕಾರಣ ನಾವು ಹೆಚ್ಚು ಗುರುತಿಸ್ತಾ ಇರೋದು, ನಮ್ಮ ಸಾಮರ್ಥ್ಯ ಜಾಸ್ತಿಯಾಗಿ ನಾವು ಹೆಚ್ಚು ಗುರುತಿಸ್ಕೊಳ್ತಾ ಇರೋದು. ಈಗ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ NTEPಯ ಒಂದು ಆಶಾಭಾವನೆ ಏನಿದೆ ಅಂದರೆ 2030ರಷ್ಟೊತ್ತಿಗೆ ನಮ್ಮ ದೇಶದಲ್ಲಿ TBಯಿಂದ ಆಗುವ ಸಾವಿನ ಪ್ರಮಾಣ ಕಡಿಮೆ ಮಾಡುವಂಥದ್ದು, TBಯಿಂದ ಆಗುವ ಸೋಂಕಿನ
ಪ್ರತಿಶತ ಎಷ್ಟು ಸೋಂಕಾಗ್ತದೆ ಒಂದು ಸಮಾಜದಲ್ಲಿ ಅದರ ಸಂಖ್ಯೆ ಕಡಿಮೆ ಮಾಡುವಂಥದ್ದು ಅಂಕಿಅಂಶಗಳು ಡೀಟೇಲ್ ಆಗಿ ನಾನು ಅಂಕಿಅಂಶಗಳಿಗೆ ಹೋಗೋದಿಲ್ಲ. ಸೊ ಓಕೆ. ಮುಖ್ಯ ಉದ್ದೇಶ ಏನಿರ್ತದೆ ಅಂದರೆ ಸಾವಿನ ಪ್ರಮಾಣ ಕಡಿಮೆ ಮಾಡುವಂಥದ್ದು, ಟಿ ಬಿಯಿಂದ ಆಗುವಂಥ ಸಾವಿನ ಪ್ರಮಾಣ ಕಡಿಮೆ ಮಾಡುವಂಥದ್ದು, ಮತ್ತು ಟಿ ಬಿಯ ಸೋಂಕು ಹರಡುವಿಕೆಯ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು. ಮತ್ತು ಟಿ ಬಿ ನಾನು ಈಗಾಗಲೇ ಹೇಳಿದಾಗೆ ಅದು ತುಂಬ ಕ್ರಾನಿಕ್ ಡಿಸೀಸ್, ಅಂದರೆ ತುಂಬ ದಿನದವರೆಗೆ ಕಾಡಿಸುವಂಥ ಕಾಯಿಲೆ. ಸೊ ಒಬ್ಬ ಮನುಷ್ಯನಿಗೆ ಟಿ ಬಿ ಬಂತು ಅಂದರೆ 6 ತಿಂಗಳು, 9 ತಿಂಗಳು, 12 ತಿಂಗಳು, ಸೊ ಅಲ್ಲಿವರೆಗೆ ಅವನು ಅದರಲ್ಲಿ ತೊಂದರೆ ಅನುಭವಿಸ್ಬೇಕಾಗ್ತದೆ. ಸೊ ಟ್ರೀಟ್ಮೆಂಟ್ ತೊಗೋಬೇಕಾಗ್ತದೆ, ವೈದ್ಯರನ್ನ ಕಾಣಬೇಕಾಗ್ತದೆ. ಈ ಸಮಯದಲ್ಲಿ 1 ವರ್ಷ ಒಂದು ಕುಟುಂಬದ ಒಬ್ಬ ಸದಸ್ಯ ಅದಕ್ಕೆ ತುತ್ತಾದ ಅಂದರೆ ಆ ಕುಟುಂಬಕ್ಕೆ ತುಂಬ ಆರ್ಥಿಕವಾದ ಹೌದು. ತೊಂದರೆಗಳು ಬೀಳ್ತದೆ. ಸೊ ಅವರ ಅಂತಹ ರೋಗಿಗಳ ಕುಟುಂಬಗಳಿಗೆ ಆರ್ಥಿಕವಾಗಿ ತೊಂದರೆ ಆಗುವುದನ್ನು ಕಡಿಮೆ ಮಾಡುವಂಥ ಒಂದು ಆಶಾದಾಯಕ ಒಂದು ಧ್ಯೇಯಗಳನ್ನ ಇಟ್ಕೊಂಡು ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ NTEP ಆಗಿ ಬದಲಾಗಿದೆ. ಸೊ ಇದನ್ನು ನಾವು 2030 ತಲುಪಬೇಕು ಅಂತ ಒಂದು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ಧ್ಯೇಯ ಈ ಪ್ರೋಗ್ರಾಮ್ನ ಇನಾಗ್ರೇಟ್ ಮಾಡಿದಾಗ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಖಾಸಗಿ ಹಾಗೂ ನಮ್ಮ ಗೌರ್ಮೆಂಟ್ ಏನು ಸರ್ಕಾರಿ ಚಿಕಿತ್ಸಾ ಪದ್ಧತಿಗಳು ಅಥವಾ ಚಿಕಿತ್ಸಾ ಸಂಸ್ಥೆಗಳೇನಿದ್ದಾವೆ, ಇಬ್ಬರು ಸಹಭಾಗಿಯಾಗಿ ನಡ್ಕೊಂಡು ನಾವು ಇದನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಎಸ್, ಸರ್ಕಾರದ ಜೊತೆಗೆ ವೈದ್ಯಕೀಯ ಕ್ಷೇತ್ರ ಸಹಕಾರ ಕೊಟ್ಟರೆ ಖಂಡಿತವಾಗ್ಲೂ ರೋಗ ನಿರ್ಮೂಲನ ಆಗಬಹುದು. ಅದ್ರ ಜೊತೆಗೆ ಪಬ್ಲಿಕ್ ಜನ ಏನು ಮಾಡ್ತಾರೆ ಅದರ ಮೇಲೆ ಉಳಿವಿನ ಪ್ರಶ್ನೆ ಇದೆ. ಡಾಕ್ಟರ್, ನಿಮ್ಮ ಜೊತೆ ಮಾತುಕತೆ ಮುಂದುವರಿತದೆ ಒಂದು ವಿರಾಮದ ನಂತರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕ್ಷಯ ರೋಗ ಅಂತ ಹೇಳುವಂಥದ್ದು ಅಕ್ಷಯವಾಗದಾಗೆ ತಡೆಯುವಲ್ಲಿ ನಮ್ಮೆಲ್ಲರ ಪ್ರಯತ್ನ ಇರಲಿ ಅಂತ ಹೇಳ್ತಾ ಈಗ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ಟೇಕ್ ಅ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ನಮಸ್ತೆ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಎಸ್ ಡಾಕ್ಟರ್, ಅಸ್ತಮಾ ಅಂತ ಹೇಳುವಂಥದ್ದು ಇದು ವಯಸ್ಸಾದ ನಂತರ ಬರುತ್ತೆ ಅನ್ನುವಂಥ ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು, ಅದಿತ್ತು ನಮಗೆ. ಆದರೆ ಈಗ ಯೂತ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಎದೆ ನೋವು ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಉಸಿರಾಟದ ತೊಂದರೆ ಇರ್ಬೋದು. ಇದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ಯಾರಿದು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಸಂತರಾಜ್ ಅಂತ ಉಳ್ಳಾಲದಿಂದ. ಓಕೆ, ವಸಂತರಾಜ್ ಅವರೇ, ನಿಮ್ಮ ಯಾವುದೇ ಪ್ರಶ್ನೆ ಇದ್ರೂ ಕೇಳಬಹುದು, ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ.
ನಮಸ್ತೆ ಡಾಕ್ಟ್ರೆ. ನಮಸ್ಕಾರ, ನಮಸ್ಕಾರ. ಹೇಳಿ ಈ ಸರ್. ಉಬ್ಬಸ ಅದು ಸ್ವಲ್ಪ ಹಿರಿಯರಿಗೆ ಬಂದ್ರೆ ಅದು ಶಾಶ್ವತವಾ? ಅದು ನಂತರ ಹೇಗೆ ಅದಕ್ಕೆ ಒಂದು ಗುಣಪಡಿಸ್ಲಿಕ್ಕೆ ಅಂತ ಹೇಳಿ ಇಲ್ವಾ? ಒಂದು ಮತ್ತೆ ಈಗ ಈ ಆ, ನ- ಆ, ಈ ಗಾಳಿ ಗಾಳಿ ಮಾಲಿನ್ಯ ವಾಯು ಇದರಿಂದಾಗಿ ಮಾಲಿನ್ಯ. ಎಲ್ಲ ಓಕೆ, ವಾಯು ಮಾಲಿನ್ಯ, ಓಕೆ. ಅದರಿಂದಾಗಿ ಮುಖಕ್ಕೆ ಅದು ಏನೋ ಆಮ್ಲಜನಕ ಅದು ಹಾಕ್ಬೇಕು ಹೇಳ್ತಾರೆ. ಬಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಥವಾ ಆ ವಾಯು ಮಾಲಿನ್ಯ ಗಾಳಿ ಮಾಲಿನ್ಯ ಇರುವಲ್ಲಿ ಮಾತ್ರ ಹಾಕಿದ್ರೆ ಅದು ಕಂಟ್ರೋಲಿಗೆ ಬರ್ಬೋದಾ? ಹೇಗೆ ಉಪವಾಸದ ಉಬ್ಬಸ. ನಿಯಂತ್ರಣಕ್ಕೆ ಮತ್ತೆ ಶ್ವಾಸಕೋಶಕ್ಕೆ ಕೆಲವು ರೋಗಗಳಿಗೆ ಹ್ಮ್. ಇಲ್ಲ ಕಂಟ್ರೋಲ್ ಮಾಡ್ಬೋದಷ್ಟೇ, ಅದು ಹರಡುವಿಕೆನ ತಡೆಯಲಿಕ್ಕೆ ಆಗುದಿಲ್ಲ ಹೇಳ್ತಾರೆ. ಹ್ಮ್, ಹ್ಮ್, ಆ, ಹ್ಮ್. ಅದು ಸಹ ಸತ್ಯವಾ ಅಥವಾ ಹ್ಮ್. ಅದು ಹೇಗೆ ಎಂಬುದು? ಓಕೆ. ಒಂದು ಹಿರಿಯರಿಗೆ ಉಬ್ಬಸದ ಕಾಯಿಲೆ ಅಂತ ಹೇಳಿದ್ರಲ್ಲ ನೀವು? ಹೌದು ಹೌದು. ಹಾ, ಸರಿ. ಬಿಡಿ ಸೇರುದಿಲ್ಲ ಅವರು, ಹಾ, ಹಾ, ಅದೆಲ್ಲ ಹಾ. ಏನಿಲ್ಲ. ಹಾ, ಹಾ, ಹಾ. ಆದ್ರೂ ಅವರಿಗೆ ಅದು ತೊಂದರೆ ಕೊಡ್ತಾ ಉಂಟು. ಹಾ, ಮತ್ತೆ ಹಾ. ಎದೆ ಉಬ್ಬಿದ ಹಾಗೆ ಅಂತೇಳಿ ಹೇಳ್ತಾರೆ. ಹಾ, 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 ಅದು ಹಾ. ಹಾ, ಎಂಪೈಸ್. ಹಾ, ಓಕೆ, ಓಕೆ. ಓಕೆ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಹಿರಿಯರಿಗೆ ಈಗ ನಾವು ಅ- ಎಸ್ ಸರ್. ಸರ್, ತಾವು ಕರೆ ಕಟ್ ಮಾಡಿದ್ರೆ ನೀವು ಟಿವಿಯಲ್ಲಿ ನೋಡಬಹುದು ಕಾರ್ಯಕ್ರಮ. ಎಸ್. ಸೊ ಹಿರಿಯರಿಗೆ ಈ ಉಬ್ಬಸದ ಕಾಯಿಲೆ ಅಂತ ಇವರು ಶ್ರೀಮಾನ್ ಅವ್ರು ಏನು ಹೇಳಿದ್ದಾರೆ, ಇದನ್ನು ನಾವು COPD ಅಂತ ಹೇಳ್ತೇವೆ. ಓಕೆ. ಸೊ ಹಿರಿಯರಿಗೆ ಈ ಉಬ್ಬಸದ ಕಾಯಿಲೆ COPD ಅಂತ ಏನು ಹೇಳ್ತೀವಿ, ಇದು ಶ್ವಾಸನಾಳದಲ್ಲಿ, ನಮ್ಮ ಶ್ವಾಸಾಂಗ ವ್ಯೂಹದಲ್ಲಿ ಅದರಲ್ಲಿ ಮೂಗು ಬರ್ತದೆ, ಶ್ವಾಸನಾಳಗಳು ಬರ್ತದೆ, ಮತ್ತು ಲಂಗ್ಸ್ ಅಂತ ಬರ್ತದೆ. ಲಂಗ್ಸ್ನ ನಾವು ಘಟಕಗಳಿಗೆ ಪುಪ್ಪಸಗಳು ಅಂತ ಹೇಳ್ತೇವೆ. ಹ್ಮ್. ಸೊ ಈ COPD ಅನ್ನುವಂಥದ್ದು, ಈ ಏನು ಎದೆ ಉಬ್ಬಸ ಅಥವಾ ಎದೆ ಉಬ್ಕೊಂಡಿರೋದು ಅಂತ ಏನು ಹೇಳ್ತಾರೆ, ಆ COPDಯ ಇನ್ನೊಂದು ಮೆಡಿಕಲ್ ಟರ್ಮ್ನ ಎಂಫೈಸಿಮಾ ಅಂತ ಹೇಳ್ತಾರೆ. ಹ್ಮ್. ಈ ಕಾಯಿಲೆಗಳು ವಯಸ್ಸಾದವರಲ್ಲಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರ್ತದೆ. ಸೊ ಇದು ಶ್ವಾಸನಾಳದಲ್ಲಿ ಆಗುವಂತಹ ಇನ್ಫ್ಲಮೇಷನ್ ಅಥವಾ ಉರಿಯೂತ ಏನು ಹೇಳ್ತದೆ, ಇದು ಒಂದೆರಡು ದಿನದಲ್ಲಿ ಆಗುವಂಥ ಕಾಯಿಲೆ ಅಲ್ಲ. ಇದು ಸುಮಾರು ವರ್ಷಗಳ ಕಾಲ ಶ್ವಾಸನಾಳದಲ್ಲಿ ಉರಿಯೂತ ಅಥವಾ ಇನ್ಫ್ಲಮೇಷನ್ ಆಗಿ ಆ ಶ್ವಾಸಕೋಶದಲ್ಲಿಯೇ ಒಂದಷ್ಟು ಬದಲಾವಣೆಗಳು ಕಾಣಿಸ್ಕೊಳ್ತದೆ. ಅದರಲ್ಲಿ ಎಂಫೈಸಿಮಾ ಅಂದರೆ ಶ್ವಾಸಕೋಶ ಉಬ್ಬಿಕೊಳ್ಳುವಂಥದ್ದು, ಈ ರೀತಿಯ ಬದಲಾವಣೆಗಳಾಗಿ ಎಂಫೈಸಿಮಾ ಅಂತ ಆಗ್ತದೆ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಸ್ಮೋಕಿಂಗ್. ನಮ್ಮ ವಿಷಯದಲ್ಲಿ, ನಮ್ಮ ಗಂಡು ಮಕ್ಕಳ ವಿಷಯದಲ್ಲಿ ಮುಖ್ಯವಾದ ಕಾರಣ ಎಂಫೈಸಿಮಾಕ್ಕೆ ಅಥವಾ ಈ COPDಗೆ ಸ್ಮೋಕಿಂಗ್ ಆಗಿರ್ತದೆ, ಅಂದರೆ ಧೂಮಪಾನ ಮಾಡುವಂಥದ್ದು. ಹೌದು. ಸೊ ಈಗ ನಮ್ಮ ಮಾತಾಡಿದ ವೀಕ್ಷಕರಲ್ಲಿ, ಅವರ ಹಿರಿಯರಲ್ಲಿ ಆ ಸ್ಮೋಕಿಂಗ್ನ ಯಾವುದೇ ಅಭ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಬೇರೆ ಯಾವ ಕಾರಣಗಳಿರ್ಬೋದು? ಸೊ ಯಾವುದೇ ನಮ್ಮ ಶ್ವಾಸನಾಳಕ್ಕೆ ಇರಿಟೇಷನ್ ಮಾಡುವಂಥ ಯಾವುದೇ ವಸ್ತು ಗಾಳಿಯ ಮೂಲಕ ಒಳಗೆ ಹೋದಾಗ ನಮಗೆ ಹಿರಿಯರಲ್ಲಿ ನಮಗೆ COPD ಅಥವಾ ಎಂಫೈಸಿಮಾ ಅನ್ನುವಂಥ ಒಂದು ಕಾಯಿಲೆ ಬರ್ತದೆ. ಇದು ಕ್ರಮೇಣವಾಗಿ ಬರುವಂಥ ಕಾಯಿಲೆ, ಅದು ಒಂದಿನದಲ್ಲಿ ಇದಾಗಿರೋದಿಲ್ಲ. ಕೊನೆಯ ಹಂತ ಮುಟ್ಟಿದಾಗ, ಅಂದರೆ ತುಂಬ ಅಡ್ವಾನ್ಸ್ಡ್ ಮುಂದುವರೆದ ಹಂತದಲ್ಲಿ ನಾವು ಅದನ್ನು ಕಂಡುಹಿಡಿದಾಗ, ಆವಾಗ ಅವರಿಗೆ ಅವರ ದೇಹದ ಶಕ್ತಿ ಕಡಿಮೆ ಆಗಿರ್ತದೆ, ಜಾಸ್ತಿ ಓಡಾಡುವಂಥ ಶಕ್ತಿ ಇರೋದಿಲ್ಲ. ಸ್ವಲ್ಪ ದೂರ ಓಡಾಡಿದರೆ ದಮ್ ಬರೋದು, ಅಥವಾ ಕೆಲವರಿಗೆ ಮಲಗಿದಲ್ಲಿಯೇ ಕೂತಲ್ಲಿಯೇ ಶ್ವಾಸ ಎಳೀಲಿಕ್ಕೆ ಕಷ್ಟ ಆಗುವಂಥದ್ದು, ದಮ್ ಬರುವಂಥದ್ದು, ಈ ರೀತಿಯ ಲಕ್ಷಣಗಳಲ್ಲಿ ಪೇಷಂಟ್ ತಲುಪ್ತಾರೆ. ಈ ರೀತಿಯ ಹಂತವನ್ನು ರೋಗಿಗಳು ತಲುಪ್ತಾರೆ. ಓಕೆ. ಸೊ ಇದಕ್ಕೆ COPD ಅಂತ ಹೇಳ್ತಾರೆ. ಮತ್ತು ಇನ್ನು ಯಾವ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ರೆ ಅವರು ವಾಯು ಮಾಲಿನ್ಯದಿಂದ. ಅದೇ ನಮ್ಮ ಸುತ್ತರ ಪರಿಸರದಲ್ಲಿರುವ ಯಾವುದೇ ವಾತಾವರಣದಲ್ಲಿರುವ ವಾಯುವಿನಲ್ಲಿರುವ ಯಾವುದೇ ವಿಷಾನಿಲ ಇರ್ಬೋದು, ಅಥವಾ ತಂಬಾಕು, ಈ ಪ್ಯಾಸಿವ್ ಸ್ಮೋಕಿಂಗಿಂದ ಕೂಡ COPD, ಈ ಎಂಫೈಸಿಮಾ ಅನ್ನೋ ಕಾಯಿಲೆಗಳು ಬರ್ಬೋದು. ಅಥವಾ ಅವರು ಈಗ ಯಾವುದೋ ಒಂದು ಬೀಡಿ ರೋಲಿಂಗ್ ಮಾಡುವಂಥ, ನಾವು ನೋಡಿರೋ ಹಾಗೆ ಹೆಣ್ಣು ಮಕ್ಕಳಲ್ಲಿ ಈ COPD ಹೇಗೆ ಕಾಣಿಸ್ಕೊಳ್ತಂದ್ರೆ, ಅವರು ಬೀಡಿ ಸೇದಿರೋದಿಲ್ಲ, ಬೀಡಿ ರೋಲ್ ಮಾಡುವಂಥ, ತಂಬಾಕನ್ನು ಬೀಡಿಗೆ ಹಾಕಿ ರೋಲ್ ಮಾಡುವಂಥ ಕೆಲಸ ಮಾಡೋ ಹೆಣ್ಣು ಮಕ್ಕಳಲ್ಲಿ ಈ COPD ಅಥವಾ ಎಂಫೈಸಿಮಾ, ಅಂದರೆ ಎದೆ ಉಬ್ಕೊಳ್ಳುವಂತಹ ಕಾಯಿಲೆ ಏನಿದೆ, ಅದನ್ನು ನಾವು ತುಂಬ ನೋಡಿದ್ದೇವೆ. ಸೊ ಯಾವುದೇ ಕಾರಣಗಳು ಇಲ್ಲದಲೇ ಹಾಗೆ ಬರಲಿಕ್ಕೆ, ಆ ಎಂಫೈಸಿಮಾ ಅನ್ನೋವಂಥ ಒಂದು ತೊಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ತುಂಬ ಅಡ್ವಾನ್ಸ್ಡ್ ಹಂತ ಬಂದಾಗ, ಆಗ ಅಷ್ಟೊತ್ತಿಗೆ ಆ ಇನ್ಫ್ಲಮೇಷನ್ ಏನು ಶ್ವಾಸನಾಳದ ಊತಗಳಿಂದ ಶ್ವಾಸಕೋಶದಲ್ಲಿ ಏನು ಫುಲ್ ಬದಲಾವಣೆಗಳಾಗಿರ್ತವೆ, ಎಸ್ಪೆಷಲಿ 65-70 ವರ್ಷದ ನಂತರ ಈ ಬದಲಾವಣೆಗಳನ್ನು ದೇಹ ರಿಪೇರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ.
ಸೊ ಅಂಥ ಸಮಯದಲ್ಲಿ ಆಕ್ಸಿಜನ್ ವ್ಯವಸ್ಥೆ ಬೇಕಾಗ್ಬೋದು, ತುಂಬ ಅಡ್ವಾನ್ಸ್ಡ್ ಹಂತದಲ್ಲಿ. ಸೊ ಅದಕ್ಕೆ ಈ COPD ಅನ್ನೋವಂಥ ಕಾಯಿಲೆಗೆ ನಾವು ಎಸ್ಪೆಷಲಿ ಇದು ನಮ್ಮ ಹಿರಿಯರಲ್ಲಿ ಬರೋದ್ರಿಂದ ಅವರನ್ನು ಯಾವಾಗ ಅವರಿಗೆ ಸ್ವಲ್ಪ ದೂರ ನಡೆದರೆ ಆಯಾಸ ಆಗುವಂಥದ್ದು, ಉಸಿರಾಟದ ತೊಂದರೆ ಆಗುವಂಥದ್ದು, ಇಂಥ ತೊಂದರೆಗಳು ಬಂದಾಗ ಮೊದಲಿಗೆ ಕರ್ಕೊಂಡು ಬಂದು ಒಂದು ಸ್ಪೈರೋಮೆಟ್ರಿ ಅಂತ ಒಂದು ಟೆಸ್ಟ್ ಮಾಡೋದು. ಅಂದರೆ ಶ್ವಾಸಕೋಶದ ಶಕ್ತಿಯನ್ನು ಎಷ್ಟಿದೆ ಅವರ ಅವರ ಏಜ್ಗೆ, ಅವರ ವಯಸ್ಸಿಗೆ, ಅವರ ಆಮ್, ತೂಕಕ್ಕೆ, ಎತ್ತರಕ್ಕೆ ಅವರ ಶ್ವಾಸಕೋಶ ಶಕ್ತಿ ಎಷ್ಟಿರಬೇಕು ಅಷ್ಟೇ ಇದೆಯಾ ಅಂತ ಅಷ್ಟು ಇದೆಯಾ ಅನ್ನೋದು ಕಂಡುಹಿಡಿಯುವಂಥದ್ದಕ್ಕೆ ಸ್ಪೈರೋಮೆಟ್ರಿ ಅಂತ ಹೇಳ್ತಾರೆ. ಸ್ಪೈರೋಮೆಟ್ರಿ ಆಧಾರದ ಮೇಲೆ ಅವರಿಗೆ ಉಬ್ಬಸ ಕಾಯಿಲೆ ಈಗ ಎಷ್ಟಿದೆ ಅಥವಾ ಮುಂದೆ ಬರಬಹುದು, ಆ, ಈ ಈ ರೀತಿಯ ಒಂದು ನಾವು ಡಯಾಗ್ನೋಸಿಸ್ನ ರೋಗ ಲಕ್ಷಣಗಳ ಆಧಾರದ ಮೇಲೆ ಮಾಡ್ಬೋದು. ಸೊ ಅದಕ್ಕೆ ಚಿಕಿತ್ಸೆ ಇದೆ. ಸೊ ಚಿಕಿತ್ಸೆ ಮಾಡೋದ್ರಿಂದ ಈ COPDಗೆ ಚಿಕಿತ್ಸೆ ಮಾಡೋದ್ರಿಂದ ಆ ರೋಗವನ್ನು, ಈ ಉಬ್ಬಸ ಕಾಯಿಲೆ ಅಥವಾ ಎಂಫೈಸಿಮಾ COPDಯ ಮುಂದುವರಿಸೋದನ್ನು ಕಂಟ್ರೋಲ್ ಮಾಡ್ಬೋದು. ಬಟ್ ರಿವರ್ಸ್ ಆಗ್ತದಾ? ಅದನ್ನು ರಿವರ್ಸ್ ಮಾಡುವಂಥದ್ದು ಕಷ್ಟ ಆಗ್ತದೆ. ಯಾಕಂದರೆ ಸುಮಾರು ವರ್ಷಗಳಿಂದ ಆ ಬದಲಾವಣೆಗಳಾಗಿರೋದ್ರಿಂದ ಆ ಬದಲಾವಣೆಗಳು, ದೇಹದಲ್ಲಾಗಿರೋ ಬದಲಾವಣೆಗಳನ್ನ ಔಷಧ ವಿಧಾನ ರಿವರ್ಸ್ ಮಾಡೋದಿಲ್ಲ. ಓಕೆ. ಸೊ ಅವರು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು, ಏರ್ ಪೊಲ್ಯೂಷನ್ ಅಂತ. ಏರ್ ಪೊಲ್ಯೂಷನ್ ಈಗ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ, ಯಾಕಂತ ಹೇಳಿದ್ರೆ ಟ್ರಾಫಿಕ್ ಎಷ್ಟು ಜಾಸ್ತಿ ಆಗ್ತಾ ಇದೆ, ವೆಹಿಕಲ್ಗಳ ಪರ್ಚೇಸಿಂಗ್ ಎಷ್ಟು ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲರೂ ಏರ್ ಪೊಲ್ಯೂಷನ್ ಹೇಳ್ತಾ ಇದ್ದಾರೆ, ಆದರೆ ಗಾಡಿ ಪರ್ಚೇಸ್ ಮಾಡೋದನ್ನು ಮಾತ್ರ ನಿಲ್ಲಿಸಿಲ್ಲ. ಸೊ ಏರ್ ಪೊಲ್ಯೂಷನ್ನಿಂದ ಈ ಉಸಿರಾಟದ ಸಮಸ್ಯೆಗಳು ಬರ್ತವೆ ಅನ್ನೋದು ಪ್ರೂವ್ಡ್. ಬಟ್ ಏರ್ ಪೊಲ್ಯೂಷನ್ ಇದ್ದ ಕಡೆ ನಾವು ಏನು ಮಾಡಬಹುದು? ಆ್ಯಂಡ್ ಇನ್ನೊಂದು ಅವರು ಮಾಸ್ಕ್ ಅಂತ ಹೇಳಿದರು, ಅದಕ್ಕಿಂತ ಜೊತೆಗೆ ಆಕ್ಸಿಜನ್ ಸಪ್ಲೈ ಅಂತ ಹೇಳಿದರು. ಸೊ ಅದೆಲ್ಲ ಎಷ್ಟು ಸೇಫ್, ಎಷ್ಟು ನಮ್ಮನ್ನು ಕಾಪಾಡುತ್ತದೆ? ಈ ವಾಯು ಮಾಲಿನ್ಯದಿಂದ ನಾನು ಇನ್ನೊಂದು ವಿಷಯ, ಈ COPDಯಲ್ಲಿ ಕಾರಣಗಳು ಹೇಳಬೇಕಾದ್ರೆ ಬಿಡಿ ರೋಲಿಂಗ್ ಇರ್ಬೋದು, ಸ್ಮೋಕಿಂಗ್, ಪ್ಯಾಸಿವ್ ಸ್ಮೋಕಿಂಗ್, ಅಥವಾ ವಾತಾವರಣದ ಬೇರೆ ಧೂಳು ಏನು ಹೇಳಿದೆ, ಬೇರೆ ಧೂಳಿನ ಕಣಗಳು. ಅದಲ್ಲದೆ ವಾಯು ಮಾಲಿನ್ಯದಲ್ಲಿ ನೀವು ಹೇಳಿದಾಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು? ಆಟೋಮೊಬೈಲ್ ಎಕ್ಸಾಸ್ಟ್, ಅಂದರೆ ವಾಹನಗಳ ಹೊಗೆಯಿಂದ. ಅಂದರೆ ವಾಹನದ ಹೊಗೆಗೆ ತುಂಬ ವರ್ಷಗಳ ತನಕ, ಅಂದರೆ ಅಲ್ಲಿ ಕೆಲಸ ಮಾಡೋರು ಅಥವಾ ಗ್ಯಾರೇಜಲ್ಲಿ ಕೆಲಸ ಮಾಡೋರು ಮತ್ತು ಈ ರೀತಿಯ ಯಂತ್ರಗಳಲ್ಲಿ ಕೆಲಸ ಮಾಡೋವಂಥವ್ರು ಹೊಗೆಗೆ, ಮತ್ತು ಈಗ ಕೆಲವರು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಆ ಹೊಗೆಗಳಿಗೆ ಎಕ್ಸ್ಪೋಸ್ ಆದಾಗಲೂ ಕೂಡ COPD ಬರ್ತದೆ. ಇನ್ನು ಇದನ್ನು ಪ್ರಿವೆಂಟ್ ಮಾಡೋದು ಹೇಗೆ ಅಂತ ಹೇಳಿದರೆ, ಈ ವಾಯು ಮಾಲಿನ್ಯನ ಕಡಿಮೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅದು ಸರ್ಕಾರದ ಕರ್ತವ್ಯ, ನಾವು ನಮ್ಮ ಪ್ರಜೆಗಳು ಅಥವಾ ನಾವು ನಮ್ಮ ಸಹ ನಾಗರಿಕರು, ನಾವು ಇದೆಲ್ಲರ ಕರ್ತವ್ಯ ಆಗಿರ್ತದೆ. ಸೊ ಇದರಿಂದ ನಾವು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡಲಿಕ್ಕಾಗ್ತದೆ ಅನ್ನೋದನ್ನು ಯಾಕಂದ್ರೆ ನಾವು ಕಡಿಮೆ ಮಾಡೋ ಪ್ರಯತ್ನ ಆಗಿಲ್ಲ. ಸೊ ಅದನ್ನು ಕಡಿಮೆ ಮಾಡೋದ್ರಿಂದ ನಾವು ಹೇಗೆ ಈ ರೀತಿ ಕಾಯಿಲೆಗಳು, ಶ್ವಾಸನಾಳಕ್ಕೆ ಸಂಬಂಧಪಟ್ಟ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಹೇಗೆ ಕಡಿಮೆ ಮಾಡ್ಬೋದು ಅನ್ನೋದನ್ನು ಸಮುದಾಯದ ಮಟ್ಟದಲ್ಲಿ ನಿರ್ಧರಿಸೋದು ಕಷ್ಟ. ಬಟ್ ಆದರೆ ಒಬ್ಬ ವ್ಯಕ್ತಿಗೆ ವಾಯು ಮಾಲಿನ್ಯದಿಂದ ದೂರ ತೆಗೆದ್ರೆ, ಅಥವಾ ಅವನ್ನ ಅಲ್ಲಿಂದ ಬೇರೆ ಕಡೆ ಅಥವಾ ವಾಯು ಮಾಲಿನ್ಯ ರಹಿತವಾದ ಒಂದು ವಾತಾವರಣಕ್ಕೆ ಇದು ಮಾಡಿದ್ರೆ, ಖಂಡಿತವಾಗಿ ಅವನಿಗೆ ವೈಯಕ್ತಿಕವಾಗಿ ಒಂದು ಪರಿಹಾರ ಸಿಗ್ತದೆ. ಪರಿಹಾರ ಎಷ್ಟರ ಮಟ್ಟಿಗೆ ಪರಿಹಾರ ಅನ್ನೋದು ಜಸ್ಟ್ ವಾಯು ಮಾಲಿನ್ಯದಿಂದ ಹೊರಗೆ ತೆಗೆದ ತಕ್ಷಣ 100% ಪರಿಹಾರ ಸಿಗಲಿಕ್ಕಿಲ್ಲ. ಅದಕ್ಕೆ ರೋಗಕ್ಕೆ ಚಿಕಿತ್ಸಾ ಪದ್ಧತಿ, ಅಂದರೆ ನಮ್ಮ ಔಷಧಿಗಳನ್ನ ತಗೊಳ್ಳುವಂಥದ್ದು, ಇನ್ಹೇಲರ್ ಟ್ರೀಟ್ಮೆಂಟ್ ಅಂತ ಇದೆ. ಅಂದರೆ ಔಷಧಿಗಳನ್ನು ನೇರವಾಗಿ ಶ್ವಾಸನಾಳಕ್ಕೆ ತಲುಪಿಸುವಂತಹ ಒಂದು ವಿಧಾನ ಇನ್ಹೇಲರ್ ಪದ್ಧತಿ. ಸೊ ಔಷಧಿಗಳನ್ನು ಪಂಪ್ ಮೂಲಕ, ಅದಕ್ಕೆ ಇನ್ಹೇಲರ್ ಡಿವೈಸ್ ಅಂತ ಹೇಳ್ತಾರೆ, ಅದರ ಮೂಲಕ ನೇರವಾಗಿ ಶ್ವಾಸನಾಳಕ್ಕೆ ನುಂಗುವ ಮಾತ್ರೆ ಅಲ್ಲ. ಸೊ ಇಂತಹ ಔಷಧಿ ಪದ್ಧತಿಗಳಿಂದ ಖಂಡಿತವಾಗಿ ಮತ್ತು ಈ ವಾತಾವರಣದಿಂದ, ವಾಯುಮಾಲಿನ್ಯ ಭರಿತ ವಾತಾವರಣದಿಂದ ದೂರ ಸರಿಯೋದ್ರಿಂದ ಖಂಡಿತವಾಗಿ ಕಂಟ್ರೋಲ್ ಮಾಡ್ಬೋದು. ಮತ್ತು ಅವರು ಹೇಳಿದ ಹಾಗೆ ಆಕ್ಸಿಜನ್ ಅವಶ್ಯಕತೆ ಅದು ತುಂಬ ಅಡ್ವಾನ್ಸ್, ಅಂದರೆ ತುಂಬ ಮುಂದುವರೆದ ಹಂತದಲ್ಲಿ ಅದರ ಅವಶ್ಯಕತೆ ಬೇಕಾಗ್ತದೆ. ನಾವು ಪ್ರಾಥಮಿಕ ಹಂತದಲ್ಲಿ ಅದರ ಚಿಕಿತ್ಸೆ ಸರಿಯಾಗಿಲ್ಲ ಅಂದರೆ ಮುಂದುವರೆದ ಹಂತದಲ್ಲಿ ಆಕ್ಸಿಜನ್ ವ್ಯವಸ್ಥೆ ಬೇಕಾಗ್ತದೆ. ಎಸ್. ಸೊ ಪೊಲ್ಯೂಷನ್ ಕಂಟ್ರೋಲ್ಗೆ ಬರ್ತಾ ಇಲ್ಲ, ಆದರೆ ಮುಂದೊಂದು ಬಾರಿ ಇದೇ ಒಂದು ದೊಡ್ಡ ಸಮಸ್ಯೆ ಆಗಬಹುದಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಇಂಡಸ್ಟ್ರೀಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇಂಡಸ್ಟ್ರಿಯಲೈಸೇಷನ್ ಅನ್ನು ನಾವು ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಇದು ಯಾವ ರೀತಿಯ ಡೆವಲಪ್ಮೆಂಟ್? ಇದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಾ ಅನ್ನೋದು? ಈ ಡಿಸ್ಕಷನ್, ಏನು ಡಿಸ್ಕಷನ್ ಏನಿದೆ, ಇದು ತುಂಬ ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ.
ಇಂಡಸ್ಟ್ರಿಯಲೈಸೇಷನ್ ಅಥವಾ ಕೈಗಾರೀಕರಣ ಮತ್ತು ಮತ್ತು ಅದರ ಕೈಗಾರೀಕರಣದಿಂದ ಆಗುವಂತಹ ಒಂದು ಅಡ್ವಾಂಟೇಜಸ್ ಏನು ಉಪಯೋಗಗಳು ಮತ್ತು ಡ್ರಾಬ್ಯಾಕ್ಸ್. ಡ್ರಾಬ್ಯಾಕ್ಸ್ ಏನಿದೆ ಇದರ ಬಗ್ಗೆ ಒಂದು ದೊಡ್ಡ ಚರ್ಚೆನೇ ಆಗಬೇಕಾಗಿರುತ್ತದೆ. ಸೊ ನಾನು ಇದು ಮುಂಚೆನೇ ಹೇಳಿದ ಹಾಗೆ ವೈಯಕ್ತಿಕ ಮಟ್ಟದಲ್ಲಿ ಖಂಡಿತವಾಗಿ ನಾವು ಒಬ್ಬ ಒಬ್ಬ ಮನುಷ್ಯನಿಗೆ ಅವನಿಗೆ ಕಾಯಿಲೆ ಇದ್ದರೆ ಖಂಡಿತ ವಾಯುಮಾಲಿನ್ಯದಿಂದ ದೂರ ಬಂದರೆ ಅವನಿಗೆ ಅದೇ ದೊಡ್ಡ ಉಪಯೋಗ ಒಂದು ಆಗ್ತದೆ. ಟ್ರೀಟ್ಮೆಂಟ್ ಉಪಯೋಗ ಅಂತ. ಖಂಡಿತವಾಗಿಯೂ ಆಗ್ತದೆ. ಸೊ ಈಗ ಅಸ್ತಮಾ ಅಥವಾ ಎದೆ ಸಂಬಂಧಪಟ್ಟಂತಹ ರೋಗಗಳು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಎದೆ ರೋಗ ಅನ್ನುವಂಥದ್ರ ಒಂದು ಕಾನ್ಸೆಪ್ಟ್ ನಾಡಿ ಬಂದಾಗ ಮಂಗಳೂರು ಎದೆ ರೋಗ ಚಿಕಿತ್ಸಾ ತಜ್ಞರ ವಿಭಾಗದ ಕಾರ್ಯದರ್ಶಿಗಳು ತಾವು. ಹೌದು, ಸಂಘ. ಎಸ್, ಆ ಒಂದು ಸಂಘದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇರ್ತದೆ. ಎದೆ ರೋಗದ ನಿಯಂತ್ರಣ ಇರ್ಬೋದು, ರೋಗಗಳಿರ್ಬೋದು, ಕ್ಷಯ ರೋಗದ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಎದೆ ರೋಗ ಯಾವ ರೋಗ ಇದರಲ್ಲಿ ಹೆಚ್ಚು ಕಾಡ್ತಾ ಇದೆ ನಮಗೆ, ಯಾವ್ಯಾವ ರೋಗಗಳು ಈ ಅಂಡರಲ್ಲಿ ಬರುತ್ತೆ ಅನ್ನೋ? ಖಂಡಿತವಾಗಿ ಈಗ ಮುಂಚೆನೇ ನಾವು ಈ ವಿಷಯವಾಗಿ ಏನು ವಿಷಯ ಹೇಳಬೇಕಂತಂದರೆ, ಕ್ಷಯರೋಗ ಏನಿದೆ ಅಲ್ಲ, ಕ್ಷಯರೋಗ ಬೇರೆ ಬೇರೆಯ ಜನವರ್ಗದಲ್ಲಿ ಬೇರೆ ಬೇರೆ ರೀತಿಯ ಕಾಯಿಲೆಗಳು, ಎದೆಯ ರೋಗಗಳು ಕಾಣಿಸ್ಕೊಳ್ತದೆ. ಈ ಕ್ಷಯರೋಗ ಅನ್ನುವಂಥದ್ದು ಐತಿಹಾಸಿಕವಾಗಿ ಇದು ಸಮಾಜದ ಕೆಳಸ್ತರದ, ಅಂದರೆ ಆರ್ಥಿಕವಾಗಿ ಕೆಳಸ್ತರದಲ್ಲಿರುವಂತಹ ಓವರ್ ಕ್ರೌಡಿಂಗ್, ಅಂದರೆ ಗುಂಪು ಜಾಸ್ತಿ ಇರುವಂತಹ ಜಾಗಗಳಲ್ಲಿ ಕಾಣಿಸ್ಕೊಳ್ಳುವಂಥ ಕಾಯಿಲೆ ಆಗಿತ್ತು. ಯಾಕೆಂದರೆ ಅಲ್ಲಿ ಹರಡುವಂತಹ ಕ್ಷಯರೋಗ ಒಬ್ಬರಿಂದೊಬ್ಬರಿಗೆ ಹರಡುವಂಥ ಇದು ಜಾಸ್ತಿ ಇರ್ತಿತ್ತು. ಹಾಗಾಗಿ ಅವರಲ್ಲಿ ಕ್ಷಯರೋಗ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇತ್ತು. ಬಟ್ ಈಗ ನಮ್ಮ ದೇಹ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಧುಮೇಹ, ಡಯಾಬಿಟಿಸ್ನ ಕ್ಯಾಪಿಟಲ್ ಆಗಿ ಇದು ವಿಶ್ವದಲ್ಲಿ ಆಗಿ ಮಾರ್ಪಾಡಾಗಿದೆ. ಸೊ ಈಗ ಆರ್ಥಿಕವಾಗಿ ಕೆಳಸ್ತರದಲ್ಲಿರೋರಿಗೆ ಮಾತ್ರ ಟಿ ಬಿ ಕಾಯಿಲೆ ಬರ್ತಾ ಇದೆ ಅಥವಾ ಕ್ಷಯರೋಗ ಕಾಯಿಲೆ ಬರ್ತಿದೆ ಅನ್ನೋ ಕಾಲ ಕಡಿಮೆ ಆಗಿದೆ. ಐ ಮೀನ್ ಅದು ಒಂದೇ ಅಲ್ಲ. ಸೊ ಡಯಾಬಿಟೀಸ್ ಎಲ್ಲಿ ಎಫ್ಲೂಯೆಂಟ್, ಅಂದರೆ ಆರ್ಥಿಕವಾಗಿ ಒಂದು ಉನ್ನತ ಸ್ಥಾನದಲ್ಲಿರುವಂತಹ ಮತ್ತು ಇರುವಂಥವರಿಗೆ ವ್ಯಕ್ತಿಗಳಲ್ಲಿ ಡಯಾಬಿಟೀಸ್ ಅನ್ನೋ ಒಂದು ಮುಖ್ಯವಾದ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಇಂಥ ರಿಸ್ಕ್ ಫ್ಯಾಕ್ಟರ್ ಡಯಾಬಿಟೀಸ್ ಒನ್ ಆಫ್ ದಿ ನಮ್ಮ ಕ್ಷಯರೋಗಕ್ಕೆ ಒಂದು ಮುಖ್ಯವಾದ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿದೆ. ಸೊ ಹಾಗಾಗಿ ಇಂಥ ಜನಗಳಲ್ಲೂ ಕೂಡ ನಮಗೆ ಟಿ ಬಿ ಅಥವಾ ಕ್ಷಯರೋಗ ಎದೆ ರೋಗದ ಒಂದು ದೊಡ್ಡ ಚಂಕ್ ಅಂತೇನು ಹೇಳ್ತಾರೆ ಹಾಗೆ ಪರಿಣಮಿಸಿದೆ. ಅದಲ್ಲದೆ ಈ ಯೂತ್ಗಳಲ್ಲಿ, ಅಂದರೆ ಟೀನೇಜ್ 12ರಿಂದ 20-25ನೇ ವಯಸ್ಸಿನ ಯುವಕರು ಅಥವಾ ಏನು ಟೀನೇಜ್ ಅಂತ ಹೇಳ್ತೀವಿ, ಆ ವಯಸ್ಸಿನಲ್ಲಿ ಆಸ್ತಮಾ ಕಾಯಿಲೆ ಅಥವಾ ಆಸ್ತಮಾ ಅನ್ನೋದು ನಮ್ಮ ಜನಸಾಮಾನ್ಯರಲ್ಲಿ ಹರಡಿರುವಂಥ ಒಂದು ಭಾಷೆಯಲ್ಲಿ ಹರಡಿರುವಂಥ ಕಾಯಿಲೆ. ಅದನ್ನು ನಾವು ಇದರಲ್ಲಿ ಮೆಡಿಕಲ್ ಟರ್ಮಲ್ಲಿ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ಬೋದು. ಅಂದರೆ ದೇಹದಲ್ಲಿರುವ ಅಲರ್ಜಿ ಅಂಶ ಶ್ವಾಸನಾಳಕ್ಕೆ ತೊಂದರೆ ಕೊಟ್ಟು ವೀಸಿಂಗ್ ಅಥವಾ ದಮ್ಮು ಬರೋದು, ಗೊರುಗ್ಲು ಅಂತ ಏನು ಹೇಳ್ತಾರೆ, ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಸೊ ಇದನ್ನು ನಾವು ಆಸ್ತಮಾ ಅಂತ ಹೇಳ್ತೇವೆ. ಈ ಆಸ್ತಮಾ ಮತ್ತು COPD ಒಂದೇ ಮುಖದ ಎರಡು ನಾಣ್ಯಗಳಿದ್ದ ಹಾಗೆ. ಯಾವ COPD ಯಾವುದೋ ಒಂದು ಹೊರಗಡೆಯಿಂದ ಬರುವಂತಹ ಒಂದು ವಿಷಾನಿಲ ಇರ್ಬೋದು, ಅಂದರೆ ದೇಹಕ್ಕೆ ಬೇಡವಾದ ಒಂದು ಅನಿಲ ಪದಾರ್ಥ ಏನಿದೆ ಅದರಿಂದ ಶ್ವಾಸನಾಳದಲ್ಲಿ ತೊಂದರೆ ಕೊಟ್ಟು COPD ಬಂದರೆ, ಆಸ್ತಮಾ ಅನ್ನುವಂಥದ್ದು ದೇಹದಲ್ಲಿರುವ ಅಲರ್ಜಿ ಅಂಶ ಪದೇ ಪದೇ ಶ್ವಾಸನಾಳಕ್ಕೆ ತಾಗಿ ಅಥವಾ ಶ್ವಾಸನಾಳಗಳನ್ನು ಸಂಕುಚಿತ ಮಾಡಿ ಕೊಡುವಂಥ ತೊಂದರೆಯಿಂದ ಆಸ್ತಮಾ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ಬೋದು. ಸೊ ಇದು ಒಂದು ಟೀನೇಜ್ಗಳಲ್ಲಿ ಅಥವಾ ಮುಖ್ಯವಾಗಿ ಯುವ ಜನತೆಯಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಕಾಯಿಲೆ ಆಗಿರ್ತದೆ. ಮತ್ತು ವಯೋವೃದ್ಧರಲ್ಲಿ, ವಯಸ್ಸಾದವರಲ್ಲಿ ನಾವು ಈಗಾಗಲೇ ಹೇಳಿದಾಗೆ COPD ಅಂತ ಹೇಳ್ತೀವಿ. ಎಸ್ಪೆಷಲಿ ಅವರು ಸ್ಮೋಕಿಂಗ್ ಅಂದರೆ ಧೂಮಪಾನ ಮಾಡಿರೋರಲ್ಲಿ ಮತ್ತು ಬೇರೆ ಬೇರೆ ಬೀಡಿ ರೋಲ್ ಮಾಡುವಂತಹ ಕೆಲಸದಲ್ಲಿ ತೊಡಗಿರೋರಲ್ಲಿ ಈ ರೀತಿಯಲ್ಲಿ COPD ಕಾಣಿಸ್ಕೊಳ್ತದೆ. ಮತ್ತು ತುಂಬ ವಯಸ್ಸಾದವರಲ್ಲಿ ಇನ್ನೊಂದು ಮುಖ್ಯವಾಗಿ ಕಾಣಿಸ್ಕೊಳ್ಳೋದು ಮತ್ತು ಕ್ಯಾನ್ಸರ್ಗಳಲ್ಲೇ ಎರಡನೇ ಸ್ಥಾನದಲ್ಲಿ ಇರುವಂತಹ ಕ್ಯಾನ್ಸರ್ ಅಂದರೆ ಲಂಗ್ ಕ್ಯಾನ್ಸರ್, ಅಂದರೆ ಶ್ವಾಸಕೋಶದ ಕ್ಯಾನ್ಸರ್ ಆಗಿರ್ತದೆ. ಸೊ ಇದು ಕೂಡ ಎದೆ ರೋಗ ತಜ್ಞರು ನಡುವೆ ಚರ್ಚೆ ಆಗುವಂತಹ ವಿಷಯ. ಅದು ಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ನಿಮೋನಿಯಾ ಅನ್ನೋದು ಒಂದು ಸೋಂಕು, ಶ್ವಾಸಕೋಶದ ಸೋಂಕು. ನಾನು ಈಗಾಗಲೇ ಹೇಳಿದಾಗೆ ಶ್ವಾಸಕೋಶದ
ಘಟಕಗಳಾದ ಪುಪ್ಪಸಗಳೇನಿರ್ತದಲ್ಲ ಅದರಲ್ಲಿ ಆಗುವಂಥ ಸೋಂಕಿನಿಂದ ಅದು ಬೇರೆ ಬೇರೆ ಇದರಿಂದ ಬೇರೆ ಬೇರೆ ಕ್ರಿಮಿಗಳಿಂದ ಸೋಂಕಾಗಬಹುದು. ಸೊ ಆ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸಿಂದ ಆದರೆ ಅದನ್ನು ಟ್ಯುಬರ್ಕ್ಯುಲರ್ ನಿಮೋನಿಯಾ ಅಂತ ಹೇಳ್ತೇವೆ, ಅಥವಾ ನಮ್ಮ ಕೋವಿಡ್ನಿಂದ ಆದರೆ ಕೋವಿಡ್ ನಿಮೋನಿಯಾ ಹೇಳ್ತೇವೆ. ಬೇರೆ ಬೇರೆ ಕ್ರಿಮಿಗಳಿದೆ, ಅದರಿಂದಾದ ಆ ನಿಮೋನಿಯಾಗಳು ಈ ಪುಪ್ಪಸಗಳಲ್ಲಿ ಆಗುವಂತಹ ಸೋಂಕಿಗೆ ನಾವು ನಿಮೋನಿಯಾ ಅಂತ ಹೇಳ್ತೀವಿ. ಇವು ಎದೆ ರೋಗಗಳಿರುವ ಮುಖ್ಯವಾದ ಕಾಯಿಲೆಗಳು. ಇದಲ್ದಲೆ ಸಣ್ಣ ಪುಟ್ಟ ಕಾಯಿಲೆಗಳು ತುಂಬ ಇರ್ತದೆ. ಅದಕ್ಕೆ ನಾವು ಶ್ವಾಸಕೋಶ ತಜ್ಞರು, ಪಲ್ಮನಾಲಜಿಸ್ಟ್ ಅಂತ ಏನು ಹೇಳ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ, ಒಂದು ವಿರಾಮ ತಗೊಳ್ಳುವಂಥ ಸಮಯ ಆಗಿದೆ. ಎಸ್, ಸಾಕಷ್ಟು ವಿಚಾರಗಳನ್ನು ಕೇಳಲಿಕ್ಕೆ ಇದೆ ನಿಮ್ಮ ಜೊತೆ, ಇನ್ನಷ್ಟು ಪ್ರಶ್ನೆಗಳಿದೆ. ಒಂದು ವಿರಾಮನ ತಗೊಂಬರೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರ, ಮಾತುಕತೆ ಮುಂದುವರಿತದೆ ಒಂದು ಪುಟ್ಟ ವಿರಾಮದ ನಂತರ.
ವಿರಾಮದ ಬಳಿಕ ಮತ್ತೊಮ್ಮೆ ನಮಸ್ತೆ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಸಾಕಷ್ಟು ಎದೆ ರೋಗದ ಬಗ್ಗೆ ಮಾತಾಡಿದ್ವಿ, ಅಸ್ತಮದ ಬಗ್ಗೆ ಮಾತಾಡಿದ್ವಿ. ಎಲ್ಲಾ ರೋಗ ಬಂದಾಗ ಒಂದು ಪ್ರಶ್ನೆ ಬಂದೇ ಬರ್ತದೆ, ಆಹಾರ ಕ್ರಮ ಅನ್ನುವಂಥದ್ದು. ಆಹಾರ ಕ್ರಮದಲ್ಲಿ ಏನಾದರೂ ಬದಲಾವಣೆ ಬೇಕಾ? ಈ ಅಸ್ತಮ ಅಥವಾ ಉಸಿರಾಟ ಸಂಬಂಧಿ ಯಾರಿಗಾದ್ರೂ ಕಾಯಿಲೆ ಇದ್ರೆ ಅವರು ಯಾವ ಯಾವ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು? ಆ, ಈ ಅಸ್ತಮಾ ಕಾಯಿಲೆ ಅನ್ನೋದು ನಾವು ಈ ಮುಂಚೆನೇ ಹೇಳಿದಾಗೆ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಏನು ಹೇಳ್ತೀವಿ. ಅಂದರೆ ಒಬ್ಬ ಮನುಷ್ಯನಲ್ಲಿ ಒಬ್ಬ ಮನುಷ್ಯನ ದೇಹದಲ್ಲಿ ಯಾವುದೋ ಹೊರಗಿನಿಂದ ಯಾವುದೇ ಒಂದು ಪದಾರ್ಥ ತಗೊಂಡ್ರೆ ಅದಕ್ಕೆ ದೇಹ ವ್ಯತಿರಿಕ್ತವಾಗಿ ಸ್ಪಂದಿಸುವುದಕ್ಕೆ ನಾವು ಅಲರ್ಜಿ ಅಥವಾ ಅಟೋಪಿ ಅಂತ ಹೇಳ್ತಾರೆ ಮೆಡಿಕಲ್ ಟರ್ಮಲ್ಲಿ. ಸೊ ಈ ರೀತಿ ಅಟೋಪಿಕ್ ಬ್ರಾಂಕೈಟಿಸ್ ಅಥವಾ ಅಟೋಪಿಕ್ ಅಲರ್ಜಿಕ್ ಬ್ರಾಂಕೈಟಿಸ್ ಇರುವಂಥ ಅಸ್ತಮಾ ಇರುವಂಥವರಲ್ಲಿ ಯೂಶಲಿ ಯಾವುದೋ ಒಂದು ವಸ್ತುವಿಗೆ ಅಲರ್ಜಿ ಇರ್ತದೆ. ಸೊ ಅಂಥ ವಸ್ತುಗಳನ್ನು ಅಲರ್ಜಿ ಅದು ಒಬ್ಬೊಬ್ಬರು ವ್ಯಕ್ತಿಗಳಲ್ಲಿ ಬೇರೆ ಬೇರೆ ರೀತಿ. ಕೆಲವರಿಗೆ ಗಾಳಿಯಲ್ಲಿ ಬರುವಂತಹ ಪೋಲನ್ ಗ್ರೈನ್ಸ್ ಅಂದರೆ ಗಿಡಗಳ ಪರಾಗ ಕಣಗಳೇನಿರ್ತದೆ ಅದಕ್ಕೆ ಈ ಅಲರ್ಜಿ ಆಗುವಂಥದ್ದು. ಮತ್ತು ಕೆಲವರಿಗೆ ಮನೆಯಲ್ಲಿರುವಂತಹ ಸಾಕು ಪ್ರಾಣಿಗಳಿಂದ ಅಲರ್ಜಿ ಆಗುವಂಥದ್ದು. ಕೆಲವರಿಗೆ ಹಾಲಿನಲ್ಲಿರುವ ಕೆಲವೊಂದು ಪ್ರೋಟೀನ್ಗಳಿಗೆ ಅಲರ್ಜಿ ಆಗುವಂಥದ್ದು. ಮತ್ತು ಕೆಲವರಿಗೆ ಸೀ ಫುಡ್, ನಮ್ಮ ಕರಾವಳಿ ಭಾಗದ ಮೀನು, ಕೆಲವೊಂದು ಮೀನುಗಳಿಗೆ, ಮತ್ತು ಸಾಮಾನ್ಯವಾಗಿ ಏಡಿ ಅಥವಾ ಪ್ರಾನ್, ಈ ಪ್ರಾಣಿಗಳು ಅಥವಾ ಈ ಆಹಾರ ಸೇವನೆಯಿಂದ ಕೆಲವರಿಗೆ ಅಲರ್ಜಿ ಆಗುವಂತಹ ಸಂಭವ ಇರ್ತದೆ. ಸೊ ಹಾಗೆ ಆ ವ್ಯಕ್ತಿಗೆ ಈ ಅಲರ್ಜಿಯ ಲಕ್ಷಣಗಳು ಯಾವ ವ್ಯಕ್ತಿಗೆ ಯಾವ ಪದಾರ್ಥದಿಂದ ಕಾಣಿಸ್ಕೊಳ್ತದೆ ಅನ್ನೋದನ್ನು ಆಯಾ ವ್ಯಕ್ತಿಗಳು ಅವರಾಗಿಯೇ ಕಂಡುಹಿಡ್ಕೊಳ್ತಾರೆ. ಅವರಿಗೆ ಗೊತ್ತಾಗ್ತದೆ ಈ ಆಹಾರ ತಿಂದರೆ ನನಗೆ ದೇಹದಲ್ಲಿ ಈ ರೀತಿ ಚರ್ಮದ ಅಲರ್ಜಿ ಅನ್ನೋದು ಕೇವಲ ಶ್ವಾಸನಾಳಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಅದು ಚರ್ಮದಲ್ಲಿ ಬರ್ಬೋದು, ಕಣ್ಣಿಗೆ ಬರ್ಬೋದು, ಮೂಗಿಗೆ ಬರ್ಬೋದು. ಸೊ ಈ ರೀತಿ ಲಕ್ಷಣಗಳು ಕಾಣಿಸ್ಕೊಂಡಾಗ ವ್ಯಕ್ತಿಗೆ ಗೊತ್ತಾಗ್ತದೆ ಈ ಫುಡ್ಡನ್ನು ಅಥವಾ ಈ ಆಹಾರ ಪದಾರ್ಥಗಳನ್ನು ನಾನು ತಗೊಂಡ್ರೆ ನನ್ನ ದೇಹಕ್ಕೆ ಆಗೋದಿಲ್ಲ. ಸೊ ಅಂಥವನ್ನ ಖಂಡಿತವಾಗಿ ಏನು ಮಾಡಬೇಕು, ತಗೊಳ್ಳೋದನ್ನು ನಿಲ್ಲಿಸಬೇಕು. ಅದು ಬಿಟ್ಟರೆ ಹೀಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಹಾರವನ್ನು, ಯಾವುದೋ ಒಂದು ನಿರ್ದಿಷ್ಟವಾದ ಆಹಾರವನ್ನು ತೆಗೆದುಕೊಂಡ್ರೆ ಶ್ವಾಸಕೋಶದ ಕಾಯಿಲೆಗಳನ್ನು ಅವಾಯ್ಡ್ ಮಾಡ್ಬೋದು, ಅಥವಾ ಇಂಥದ್ದನ್ನು ಬಿಟ್ಟರೆ ಶ್ವಾಸಕೋಶದ ಕಾಯಿಲೆಗಳು ಬರೋದೇ ಇಲ್ಲ ಅನ್ನುವಂಥ ಯಾವುದೇ ಪದ್ಧತಿ ಇಲ್ಲ. ನಮ್ಮ ದೇಹ ಒಂದು ವಿಸ್ಮಯವಾದಂಥ ಒಂದು ರಚನೆ ಆಗಿದೆ. ಸೊ ಅದರಲ್ಲಿ ಅದರದ್ದೇ ಆದ ಬದಲಾವಣೆಗಳು, ನಮ್ಮ ಯಾವುದೋ ಒಂದು ಆಹಾರ ತಗೊಂಡ್ರೆ ಅದನ್ನು, ಕೆಟ್ಟ ಆಹಾರ ತಗೊಂಡ್ರೆ ಅದನ್ನು ದೇಹದಿಂದ ಹೊಡೆದಾಕುವಂತಹ ವ್ಯವಸ್ಥೆ ಇದೆ. ಸೊ ಹೀಗಿರುವಾಗ ಅಂದರೆ ನಮ್ಮ ಪ್ರಾದೇಶಿಕವಾಗಿ ಸಿಗುವಂತಹ ಶುದ್ಧವಾದ ಮತ್ತು ಪೌಷ್ಟಿಕವಾದ ಆಹಾರ, ಇದರ ಬಗ್ಗೆ ನ್ಯೂಟ್ರಿಷನಿಸ್ಟ್ ಅಂತ ಹೇಳ್ತಾರೆ, ಅವರ ಹತ್ರ ಸಲಹೆ ತಗೋಬೋದು. ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಮೂಲ ವಸ್ತುಗಳು ಆಹಾರದಲ್ಲಿ, ಅವನ್ನು ಒಂದು ಸಮ ಪ್ರಮಾಣದಲ್ಲಿ, ಪ್ರೋಟೀನ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಲಿಪಿಡ್ಸ್ ಇರ್ಬೋದು, ಮಿನರಲ್ಸ್ ಆ್ಯಂಡ್ ವೈಟಮಿನ್ಸ್, ಈ 5 ಅಂಶಗಳನ್ನು ಸಮ ಪ್ರಮಾಣದಲ್ಲಿ ಯಾವ ರೀತಿ ಎಷ್ಟೆಷ್ಟು ತಗೋಬೇಕು ಅನ್ನೋ ಒಂದು ಬೇಸಿಕ್ ಸೈನ್ಸ್, ಒಂದು ಸಾಮಾನ್ಯ ವಿಜ್ಞಾನದ ಒಂದು ಇದರಲ್ಲಿ ಅಡಿಯಲ್ಲಿ, ಬೆಳಕಿನ ಅಡಿಯಲ್ಲಿ ನಾವು ಆಹಾರವನ್ನು ತೆಗೆದುಕೊಂಡ್ರೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಷ್ಟೇ ಅಲ್ಲ, ದೇಹದ ಯಾವುದೇ ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡಲಿಕ್ಕೆ ಇಷ್ಟು ಒಂದು ಸಾಮಾನ್ಯ ಒಂದು ಜ್ಞಾನ ಸಾಕಾಗ್ತದೆ. ಸೊ ನೀವು ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ಒಂದು ದೊಡ್ಡ ಕ್ಯಾನ್ಸರ್ ಬಗ್ಗೆ ಹೇಳಿದ್ರಿ, ಲಂಗ್ ಕ್ಯಾನ್ಸರ್ ಅನ್ನುವಂಥದ್ದು. ಈಗ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರನೇ ಹೋಗೋದು ಅಂತಾದರೆ ಲಂಗ್ಸ್ ಕ್ಯಾನ್ಸರ್ನ ಸಂಖ್ಯೆ ಜಾಸ್ತಿ ಇದೆಯಾ ಅನ್ನುವಂಥದ್ದು? ಈ ಮೊದಲೇ ಹೇಳಿದಾಗೆ ವರ್ಲ್ಡ್ ವೈಡ್, ಅಂದರೆ ವಿಶ್ವಾದ್ಯಂತ ಲಂಗ್ ಕ್ಯಾನ್ಸರ್ ಅನ್ನುವಂಥದ್ದು ಗಂಡಸರಲ್ಲಿ 2ನೇ ಅಥವಾ 3ನೇ ಅತಿ ಮುಖ್ಯವಾದ ಕ್ಯಾನ್ಸರ್ ಆಗಿರ್ತದೆ. ಹೆಂಗಸರಲ್ಲಿ 3ನೇ ಅಥವಾ 4ನೇ ಅತಿ ಮುಖ್ಯವಾದ ಕ್ಯಾನ್ಸರ್ ಆಗಿರ್ತದೆ. ಸೊ ಹಾಗಾಗಿ ಕ್ಯಾನ್ಸರ್ ರೋಗಿಗಳಲ್ಲಿ ಒಟ್ಟಾರೆ ಕ್ಯಾನ್ಸರ್ ರೋಗಿಗಳಲ್ಲಿ ಲಂಗ್ ಕ್ಯಾನ್ಸರ್ನ ಪ್ರಮಾಣ ತುಂಬ ತುಂಬ ಜಾಸ್ತಿನೇ ಇದೆ. ವಿಶ್ವಾದ್ಯಂತ ಇರ್ಬೋದು ಅಥವಾ ಭಾರತದಲ್ಲೇ ಇರ್ಬೋದು. ಸೊ ಅದು ಯಾವುದೇ ಕ್ಯಾನ್ಸರ್ ಆಗಲಿ, ಅದು ಒಂದು ಕಿಲ್ಲರ್ ಕಾಯಿಲೆ ಆಗಿರ್ತದೆ. ಕಿಲ್ಲರ್ ಅಂತ ಹೇಳಿದ್ರೆ ಮಾರಣಾಂತಿಕವಾಗಿರ್ತದೆ. ಅದಕ್ಕೆ ಸರಿಯಾದ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಅದಕ್ಕೆ ಕೊನೆಯದಾಗಿ ಅದು ಮರಣದಲ್ಲೇ ಅಂತ್ಯವಾಗುವಂಥದ್ದು ಕ್ಯಾನ್ಸರ್. ಸೊ ಹಾಗಿದ್ದ ಅಂಥ ಪಕ್ಷದಲ್ಲಿ ಇದು ಕಾಮನ್ ಆಗಿರುವಂಥ, ತುಂಬ ಸಾಮಾನ್ಯವಾಗಿ ಕಾಣಿಸುವಂತಹ ಕ್ಯಾನ್ಸರ್ ಶ್ವಾಸಕೋಶದ ಕ್ಯಾನ್ಸರ್ ಆಗಿರೋದ್ರಿಂದ ಅದರ ಬಗ್ಗೆ ಅರಿವು ಮತ್ತು ಅದನ್ನು ಹೇಗೆ ಕಂಡುಹಿಡಿಬೇಕು, ಹೇಗೆ
ಕಂಡುಹಿಡಿಬೋದು, ಮತ್ತು ಅದರ ಬಗ್ಗೆ ಟ್ರೀಟ್ಮೆಂಟ್ ಏನು, ಮತ್ತು ಅದರಿಂದ ಆ ಕ್ಯಾನ್ಸರ್ ಒಮ್ಮೆ ಒಬ್ಬ ರೋಗಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಪಕ್ಷದಲ್ಲಿ ಎಷ್ಟು ಅವರನ್ನು ನಾವು ಆರೈಕೆ ಮಾಡ್ಬೋದು, ಎಷ್ಟು ನೋವಿಲ್ಲದ ಹಾಗೆ, ಎಷ್ಟು ತೊಂದರೆ ಅವರಿಗೆ ನಾವು ಕೊಡೋ ಟ್ರೀಟ್ಮೆಂಟಿಂದನೇ ತೊಂದರೆ ಆಗಲಿಲ್ಲದ ಹಾಗೆ, ಜಾಸ್ತಿ ನೋವು ಕೊಡದ ಹಾಗೆ ಅವರನ್ನು ಟ್ರೀಟ್ಮೆಂಟ್ ಮಾಡೋ ಅನ್ನೋಂಥ ಒಂದು ದೊಡ್ಡ ಆ, ಒಂದು ವಿಷಯನೇ ಇದೆ ಅದು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಅಥವಾ ಕ್ಯಾನ್ಸರ್ ಚಿಕಿತ್ಸಾ ವಿಧಾನ ಅನ್ನುವಂಥದ್ದು. ಸೊ ಅದಕ್ಕೆ ಆ, ಅದರ ಚಿಕಿತ್ಸೆಗೆ ತಜ್ಞ ವೈದ್ಯರನ್ನು ಸಂಪರ್ಕಿಸೋದಾಗಿರ್ಬೋದು, ಮತ್ತು ಯಾವುದೇ ಆ, ಈ ಈ ಶ್ವಾಸಕೋಶದ ಕ್ಯಾನ್ಸರ್ ಅನ್ನೋದು ವಯಸ್ಸಾದವರಲ್ಲಿ ಜಾಸ್ತಿಯಾಗಿ, ಅಂದರೆ 45-50 ವಯಸ್ಸಿನ ನಂತರ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರ್, ಮತ್ತು ಸ್ಮೋಕ್ ಮಾಡೋರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಮುಖ್ಯವಾಗಿ. ಸೊ ಇಂತಹ ರಿಸ್ಕ್ ಫ್ಯಾಕ್ಟರ್ ಇರೋರು, ವಯಸ್ಸಾದವರು, ತುಂಬ ವರ್ಷ ಸ್ಮೋಕ್ ಮಾಡಿದವರು, ಯಾವುದೇ ಬಹಳ ದಿನಗಳ ಕಾಲ ಕಾಣಿಸುವಂತಹ ಒಂದು ರೋಗ ಲಕ್ಷಣಗಳನ್ನು, ಶ್ವಾಸಕೋಶದ ರೋಗ ಲಕ್ಷಣಗಳು ಅಂದರೆ ಕೆಮ್ಮಿರ್ಬೋದು, ದಮ್ ಬರುವಂಥದ್ದು ಇರ್ಬೋದು, ಕಫದಲ್ಲಿ ರಕ್ತ ಬೀಳುವಂಥದ್ದು ಇರ್ಬೋದು, ಇದನ್ನು ನೆಗ್ಲೆಕ್ಟ್ ಮಾಡ್ದಲೆ ಶ್ವಾಸಕೋಶ ತಜ್ಞರು ಅಥವಾ ಫಿಸಿಷಿಯನ್ ಏನಿರ್ತಾರೆ ಅವರು ಅಥವಾ ಇಂಥವ್ರ ಹತ್ರ ಹೋಗಿ ತೋರಿಸ್ಕೊಂಡು ಸ್ಕ್ರೀನಿಂಗ್, ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ. ಅವರಿಗೆ ಒಂದು ಟೆಸ್ಟ್ ಮಾಡೋದ್ರಲ್ಲಿ ಅಥವಾ ಸ್ಟೆತ್ ಇಟ್ಟು ನೋಡೋದ್ರಲ್ಲಿ ಆ ಕೆಲವೊಂದು ವಿಷಯಗಳಲ್ಲೇ ಅವರಿಗೆ ಗೊತ್ತಾಗ್ತದೆ. ಅದಾದಮೇಲೆ ಬೇಕಾದರೆ ಎದೆಯ CT ಸ್ಕ್ಯಾನ್ ಅಂತ ಮಾಡ್ತಾರೆ. ಸೊ ಇದರ ಮೇಲೆ ಇವರಿಗೆ ರಿಸ್ಕ್ ಇದೆ. ಮತ್ತು ಕೊನೆಗೆ ಶ್ವಾಸಕೋಶ ತಜ್ಞರು ಬಂದುಬಿಟ್ಟು ಬ್ರಾಂಕೋಸ್ಕೋಪಿ ಅಂತ ಮಾಡ್ತಾರೆ. ಅಂದರೆ ಈ CT ಸ್ಕ್ಯಾನಲ್ಲಿ ದುರ್ಮಾಂಸ ಅದೇನು ಲಂಗ್ ಕ್ಯಾನ್ಸರ್ನ ಮಾಂಸ ಕಾಣಿಸ್ಕೊಳ್ತು ಅಂದರೆ ಶ್ವಾಸನಾಳದ ಮೂಲಕ ಲೈಟ್ ಬಿಟ್ಬಿಟ್ಟು ಒಳಗೆ ಅಲ್ಲಿದ್ದು ಮಾಂಸ ತೆಗೆದುಬಿಟ್ಟು ಟೆಸ್ಟಿಗೆ ಕಳುಹಿಸುವಂಥದ್ದು, ಅದು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಕ್ಯಾನ್ಸರ್ ಹೌದಾ ಅಲ್ವಾ ಅಂತ. ಸೊ ಈ ರೀತಿ ಬೇರೆ ಬೇರೆ ತಂತ್ರಜ್ಞಾನಗಳಿದೆ. ಅದನ್ನು ಸಂಬಂಧಪಟ್ಟ ಡಾಕ್ಟ್ರಲ್ಲಿ ತೋರಿಸ್ಕೊಂಡು ಬೇಗ ಚಿಕಿತ್ಸೆ ಪಡೆದು ಅವರ ಅವರ ಅವರು ಇರುವಷ್ಟು ದಿನ ಚೆನ್ನಾಗಿ ನೋಡಿಕೊಳ್ಳುವಂತಹ, ಅವರಿಗೆ ಕಡಿಮೆ ನೋವಾಗುವಂತಹ ಒಂದು ಚಿಕಿತ್ಸಾ ಕ್ರಮಗಳನ್ನ ನಾವು ಅನುಸರಿಸಿದರೆ ವಯಸ್ಸಾದವರಿಗೆ ನಾವು ಅದೇ ಒಂದು ಸಹಾಯ ಮಾಡಿದಾಗ. ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ರೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ. ನಿಮ್ಮನ್ನ ವೀಕ್ಷಕರು ಭೇಟಿ ಆಗ್ಬೋದು ಅಂತ ಹೇಳಿದ್ರೆ ಎಲ್ಲಿ ಭೇಟಿ? ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಸೋಮವಾರದ ಒಂದು OPDಯಲ್ಲಿ ನಾನು ಅವೈಲಬಲ್ ಇರ್ತೇನೆ, ಶ್ವಾಸಕೋಶ ತಜ್ಞನಾಗಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದದಕ್ಕೆ ಥ್ಯಾಂಕ್ ಯು. ನಮಸ್ಕಾರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕ್ಷಯ ರೋಗ ಹಾಗೂ ಶ್ವಾಸಕೋಶ ಸಂಬಂಧಿ ರೋಗಗಳ ಬಗ್ಗೆ ಇವತ್ತು ನಾವು ಸಾಕಷ್ಟು ತಿಳ್ಕೊಂಡ್ವಿ. ಎಲ್ಲರಿಗೂ ನಿಮ್ಮ ಆರೋಗ್ಯದ ಮೇಲೆ ಎಚ್ಚರ ಇರಲಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಾಯಿಲೆ, ಅದರ ಜೊತೆಗೆ ಸರಿಯಾದ ತಜ್ಞರ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನಾ TV. ನಮಸ್ಕಾರ.